ಹರೇ ಕೃಷ್ಣ ಮಾತಾಜಿ. ನಮ್ಮ ಹಾಸನಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಹರೇ ಕೃಷ್ಣ. ಲೀಲಾಮೃತ ತರಗತಿಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಭಜನನ್ನು ಹಾಡೋಣ. ಗೌರಾಂಗ ಬೋಲಿತೆ ಹಬಿ ಪುಲಕ ಶರೀರಾ ಹರಿ ಹರಿ ಬೋಲಿತೆ ನಯನೆ ಬಪಿನೀರಾ हरि हरि बोलेते नयने बाबिनीरा आरका बेनिताय चांदे कोरोना होय बे आरका बेनिताय चांदे कोरोना होय बे संसारा वसाना मोरा कभी तू चाहबे संसारा वसाना मोरा कभी कभी तू चाहबे विषयाचारिया कभी शुद्ध भीमना विषयाचारिया कभी शुद्ध भीमना कभी हम हेराबो श्री वृंदावना कभी हम हेराबो श्री वृंदावना गौरांगा बोलीते हबे पुलका शरीरा हरि हरि बोलीते नयने बपिनीरा हरि हरि बोलीते नयने बपिनीरा रूप रघुनाथा पदे होइबे आकुति रूप रघुनाथ पदे होइबे आकुति कभी हम बुझबो से युगल पीरिति कभी हम बुझबो से युगल पीरिति रूप रघुनाथा पदे रहु मोर आशा रूप रघुनाथा पदे रहु मोर आशा प्रार्थना करो ये सदा नरोत्तम दासा प्रार्थना करो ये सदा नरोत्तम दासा गौरांगा बोलीते हबे पुलका शरीरा गौरांगा बोलीते हबे पुलका शरीरा हरि हरि बोलीते
ನಯನೆ ಬಬೆ ನೀರಾ ಹರಿ ಹರಿ ಬೋಲಿತೆ ನಯನೆ ಬಬೆ ನೀರಾ ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೇ ಕೃಷ್ಣ. ಅರ್ಥವನ್ನು ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಹಾಡನ್ನು ರಚಿಸಿದ್ದು ಶ್ರೀ ನರೋತ್ತಮದಾಸ ಠಾಕೂರರು. ಇವರು ಬ್ರಹ್ಮ ಮಧ್ಯ ಗೌಡೀಯ ಸಂಪ್ರದಾಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ನಂತರ ಬಂದಿರುವ ಆಚಾರ್ಯರು. ಗೌರಾಂಗ ಬೋಲಿತೆ ಹವೆ ಪುಲಕ ಶರೀರ ಎಂದರೆ ಜಪದಲ್ಲಿ ಉನ್ನತ ಸ್ಥಾನವನ್ನು ಸೇರಿದವರು. ಗೌರಾಂಗ ಮಹಾಪ್ರಭುಗಳ ನಾಮಗಳನ್ನು ಉಚ್ಚರಿಸಿದ ಕೂಡಲೇ ಪುಲಕಿತ ಶರೀರರಾಗುತ್ತಾರೆ. ಆದರೆ ಮೇಲೆ ಹೇಳಿದುದನ್ನು ಅನುಕರಿಸಬಾರದು. ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನ ಆಂದೋಲನವನ್ನು ಶ್ರೀ ಗೌರಾಂಗ ಮಹಾಪ್ರಭುಗಳು ಪ್ರಾರಂಭಿಸಿದರು. ಆದ್ದರಿಂದಲೇ ನರೋತ್ತಮದಾಸ ಠಾಕೂರರು ಹೀಗೆ ಪ್ರಶ್ನಿಸುತ್ತಿದ್ದಾರೆ. ಶ್ರೀ ಗೌರಾಂಗ ಮಹಾಪ್ರಭುಗಳ ನಾಮವನ್ನು ಉಚ್ಚರಿಸಿದ ಕೂಡಲೇ ನನ್ನ ಶರೀರವು ಪುಲಕಿತವಾಗುವ ಒಳ್ಳೆಯ ಗಳಿಗೆಯು ಯಾವಾಗ ಬರುತ್ತದೆ? ಹರಿ ಮತ್ತಾಜಿ ಓದ್ಲಾ? ಹರಕಬೆ ನಿತಾಯಿ ಚಾಂದೇರ್ ಕರುಣಾ ಹೊಯ್ಬೆ ನಿತ್ಯಾನಂದ ಪ್ರಭುಗಳು ಆದಿಗುರುಗಳು ಅವರ ದಯೆಯಿಂದಲೇ ನಾವು ಗೌರಾಂಗ ಮಹಾಪ್ರಭುಗಳ ದರ್ಶನವನ್ನು ಪಡೆಯಬಹುದು. ಹರಿಹರಿ ಬೋಲಿತೆ ನಯನೆ ಬಬೆ ನೀರ. ಹರಿನಾಮವನ್ನು ಜಪಿಸುವಾಗ ಎಂದು ನನ್ನ ಕಣ್ಣುಗಳಿಂದ ಆನಂದದ ಕಣ್ಣೀರು ಸುರಿಯುತ್ತದೆ. ನಿತ್ಯಾನಂದ ಪ್ರಭುಗಳ ದಯೆಯನ್ನು ಪಡೆದವರು ಭೌತಿಕ ಆಸೆಗಳನ್ನು ಗೆಲ್ಲಬಲ್ಲರು. ಸಂಸಾರ ವಸನ ಮೋರೆಕೊಬೆ ತುಚಹಬೆ. ಸಂಸಾರ ವಾಸನ ಎಂದರೆ ಭೌತಿಕ ಆಸೆಗಳು ಮತ್ತು ಅವು ಯಾವಾಗ ನಶಿಸುವವೋ ಎಂದು ನರೋತ್ತಮ ದಾಸರು ವಿಸ್ಮಯ ಹೊಂದುತ್ತಿದ್ದಾರೆ. ಆದರೂ ಈ ಶರೀರವಿರುವವರಿಗೆ ಕೆಲವು ಭೌತಿಕ ವಸ್ತುಗಳನ್ನು ಕೇವಲ ಶರೀರ ಮತ್ತು ಆತ್ಮವನ್ನು ಜೊತೆಗಿಡಲು ಮಾತ್ರವೇ ಸ್ವೀಕರಿಸಬೇಕು, ಆದರೆ ಇಂದ್ರಿಯ ತೃಪ್ತಿಗಾಗಿ ಅಲ್ಲ. ಓದ್ಲ ಮತ್ತೆ ಬೇರೆಯವ್ರು ಕೊಡ್ತೀರಾ? ಓದ್ಲಾ? ರೂಪ ರಘುನಾಥ ಪದೇ ಹೊಯಬೆ ಆಕುತಿ. 6 ಗೋಸ್ವಾಮಿಗಳು ರಚಿಸಿದ ಶಾಸ್ತ್ರಗಳನ್ನು ಯಾವಾಗ ನಾನು ಆತುರತೆಯಿಂದ ಪಠಿಸುತ್ತೇನೆ ಎಂದು ಪ್ರಶ್ನಿಸುತ್ತಾರೆ. ಆಕುತಿ ಎಂದರೆ ಆತುರತೆ ಎಂದು ಅರ್ಥ. ಭಕ್ತಿಯುತ ಸೇವೆಗಳಿಗೆ ತಂದೆಯಾಗಿರುವ ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧು ಎಂಬ ಪುಸ್ತಕವನ್ನು ರಚಿಸಿದರು. ಅದರಲ್ಲಿ ಭಕ್ತಿಯುತ ಸೇವೆಗಳಿಗೆ ಒಳ್ಳೆಯ ಮಾರ್ಗದರ್ಶನಗಳನ್ನು ನೀಡಲಾಗಿದೆ. ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳಲ್ಲಿ ಇವುಗಳ ವಿವರಣೆ ಇದೆ. ಜುಗಲಪೀರಿತಿ ಎಂದರೆ ಶ್ರೀ ರಾಧಾಕೃಷ್ಣರ ಮಾಧುರ್ಯ ಪ್ರೇಮದ ಬಗ್ಗೆ 6 ಗೋಸ್ವಾಮಿಗಳ ಬೋಧನೆಗಳ ಮೂಲಕ ಅರ್ಥ ಮಾಡಿಕೊಳ್ಳಬೇಕೇ ವಿನಃ ನಮ್ಮ ಮನಸ್ಸಿನ ಕಲ್ಪನೆಗಳ ಮೂಲಕವಲ್ಲ. ಮನಸ್ಸು ಭೌತಿಕ ಆಸೆಗಳಿಂದ ತುಂಬಿರುವವರಿಗೆ ನಮಗೆ ವೃಂದಾವನದಲ್ಲಿ ಪ್ರವೇಶವೂ ದೊರೆಯುವುದಿಲ್ಲ. ವಿಷಯಚಾರಿಯೇ ಕಬೆ ಶುದ್ಧ ಹಬೆ ಮನ ಕಬೆ ಆಮ ಹೆರಬೋ ಶ್ರೀ ವೃಂದಾವನ. ನನ್ನ ಮನಸ್ಸು ಸಂಪೂರ್ಣವಾಗಿ ಶುದ್ಧಗೊಂಡು ಭೌತಿಕ ಗೊಂದಲಗಳು ಮತ್ತು ಆಸೆಗಳಿಂದ ವಿಮುಕ್ತಿ ಹೊಂದಿದಾಗ ಶ್ರೀ ವೃಂದಾವನವು ರಾಧಾಕೃಷ್ಣರ ಮಾಧುರ್ಯ ಪ್ರೇಮವು ಅರ್ಥವಾಗಿ ನನ್ನ ಆಧ್ಯಾತ್ಮಿಕ ಜೀವನವು ಯಶಸ್ವಿಯಾಗುವುದು. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿದೆ. ಪರಮ ದಯಾಮಯ ಶ್ರೀ ಶ್ರೀಮದ್ ಎಸಿ ಭಕ್ತಿವೇದಾಂತ ಸ್ವಾಮಿಯಿಂದ ಭಾವಾರ್ಥ ಇದೆ. ಎಸ್ ಪ್ರಭಾತ್ ಕಿ ಜೈ. ಓಂ ಜ್ಞಾನಾಂಜನ ಶಲಾಕಯಾ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಗದಾ ಮಹ್ಯಂ ದದಾತಿ ಸ್ವಪದಾಂತಿಕಂ
ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಾಜೀವ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾಂ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ हे कृष्णा करुणा सिंधो दीनबंधो जगत्पते गोपेश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी ऋषभानुसुते देवी प्रणमामि हरिप्रिये वाञ्छा कल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंदा हरे कृष्णा कृष्ण कृष्ण हरे 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 राम 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 हरे हरे श्री श्री राधा गोविंद की जय श्री श्री गौरनिताय की जय श्री प्रभुपाद की जय हरे कृष्ण हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे Yes. हरे कृष्ण ಓದ್ಲಾ ಮಾತಾಜಿ? ಓದಿ ಎಲ್ಲಿಂದ ಮಾತಾಜಿ? ಮುಂಬೈಯಲ್ಲಿ ಶ್ರೀಲ ಪ್ರಭುಪಾದರು. ಹರೇ ಕೃಷ್ಣ ಮಾತಾಜಿ. ಮುಂಬೈಯಲ್ಲಿ ಶ್ರೀಲ ಪ್ರಭುಪಾದರ ಬ್ಲಾಕ್ ಬಂದ್ಬಿಡ್ತಲ್ಲ ಮಾತಾಜಿ. ನಿಮ್ದು ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ ನೋಡಿ, ಚೆಕ್ ಮಾಡಿ. ಮಾತಾಡೋದು ಬ್ಲಾಕ್ ಹೋಗ್ಲೆ ಹೋಯ್ತು. ಮುಂಬೈಯಲ್ಲಿ ಶ್ರೀಲ ಪ್ರಭುಪಾದರ ಜೊತೆ ಕುಳಿತು ರಾಮೇಶ್ವರ ಸ್ವಾಮಿ ವಿವರಿಸಿದರು. ಈಗ್ಲೂ ಬರ್ತಾ ಇದೆಯಾ ಮಾತಾಜಿ? ಪ್ರಾಧ್ಯಾಪಕರ ಮತ್ತು ತತ್ವಶಾಸ್ತ್ರಜ್ಞರ ಒಂದು ರಾಷ್ಟ್ರವ್ಯಾಪಿ ಸಮಿತಿಯು ರೂಪುಗೊಂಡು ನ್ಯೂಯಾರ್ಕ್ ಕಟ್ಲೆಯಲ್ಲಿ ಕೃಷ್ಣ ಪ್ರಜ್ಞೆಯ ಪಂಥದವರ ಪರವಾಗಿ ಹೋರಾಡಲು ನಿಂತಿದೆ. ಅಲ್ಲದೆ ಅನೇಕ ನ್ಯಾಯವಾದಿಗಳು, ಮನಃಶಾಸ್ತ್ರಜ್ಞರು ಸಹಾನುಭೂತಿ ತೋರುತ್ತಿದ್ದಾರೆ. ಅದೆಲ್ಲ ಕೃಷ್ಣನ ಕರುಣೆ. ಶ್ರೀಲ ಪ್ರಭುಪಾದರೆಂದರು ಇವೆಲ್ಲ ಆಗಬೇಕೆಂದು ಕೃಷ್ಣ ಬಯಸಿದ್ದ. ಕೃಷ್ಣನು ಬಹಳ ಮಹತ್ವದವನಾಗಿದ್ದುದು ತಾಯಿ ಯಶೋದೆಯ ತೊಡೆಯ ಮೇಲೆ ಮಲಗಿದ್ದಾಗ ಅಲ್ಲ, ಅನೇಕ ರಾಕ್ಷಸರನ್ನು ಕೊಂದಾಗ. ಅವನು ತಾಯಿಯ ತೊಡೆಯ ಮೇಲಿದ್ದ ದಿವಸದಿಂದಲೇ ರಾಕ್ಷಸರನ್ನು ಕೊಲ್ಲಲಾರಂಭಿಸಿದ್ದ. ಹಾಗೆ ತಾನು ದೇವೋತ್ತಮ ಪರಮಪುರುಷ ಎಂಬುದನ್ನು ಕೃಷ್ಣ ಸಾಧಿಸಿ ತೋರಿಸಿದ್ದ. ಆದ್ದರಿಂದ ಆ ಜನ ಕೃಷ್ಣನನ್ನೇ ಬಿಟ್ಟಿರಲಿಲ್ಲ. ಎಂದ ಮೇಲೆ ನಮ್ಮ ಪಾಡೇನು? ಪ್ರಹ್ಲಾದನನ್ನೇ ಇವರು ಬಿಡಲಿಲ್ಲ. ನೀವು ದೇವರ ವಿಷಯ ಎತ್ತಿ ಕೂಡಲೇ ವಿರೋಧ ಹುಟ್ಟಿಕೊಳ್ಳುತ್ತದೆ. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದರು. ಸದ್ಯ ಈಗಿನವರು ದಯಾಶೀಲರು. ನನ್ನನ್ನಾಗಲಿ ನನ್ನ ಜನರನ್ನಾಗಲಿ ಶಿಲುಬೆಗೆ ಏರಿಸಿಲ್ಲ. ಆದರೆ ಈ ಅಪಾಯಗಳಿಗೆಲ್ಲ ನಾವು ಸಿದ್ಧರಾಗಿರಬೇಕು. ನಿತ್ಯಾನಂದ ಪ್ರಭುಗಳಿಗೆ ತುಂಬಾ ಪೆಟ್ಟು ಬಿತ್ತು. ಹರಿದಾಸ ಠಾಕೂರರನ್ನು 22 ಬಜಾರ್ಗಳಲ್ಲಿ ಹೊಡೆಯಲಾಯಿತು. ಈ ಕೆಲಸವೇ ಹಾಗೆ. ರಾಮೇಶ್ವರರು ಹೇಳಿದರು, ಅಮೆರಿಕದಲ್ಲಿ ಹರೇ ಕೃಷ್ಣ ಎಂದರೇನು ಎಂದು ಕೇಳಲು ಎಲ್ಲರನ್ನು ಸಿದ್ಧಪಡಿಸುತ್ತಿದ್ದಾರೆ. ಶ್ರೀಲ ಪ್ರಭುಪಾದರು ಹೇಳಿದರು, ಅದು ನಮಗೆ ಲಾಭವೇ? ಅವರು ಕೂಡ ಹರೇ ಕೃಷ್ಣ ಸಂಕೀರ್ತನ ಮಾಡುತ್ತಿದ್ದಾರೆ. ರಾಮೇಶ್ವರರು ಹೇಳಿದರು, ಆದರೂ ಅವರನ್ನು ಸೋಲಿಸಲು ನಾವು ಪ್ರಚಂಡ ಸಾಧನೆ ಮಾಡಬೇಕು. ಪ್ರಭುಪಾದರೆಂದರು, ಹೌದು, ಅದು ಅಗತ್ಯ. ನೀವು ನಿದ್ದೆ ಮಾಡಬೇಡಿ. ನಾನು ನಿನ್ನ ಸ್ನೇಹಿತ. ನಾನೇ ದೇವರು. ನೀನು ಇಲ್ಲಿ ಮಲಗು, ನಾನೇ ಎಲ್ಲ ಮಾಡುತ್ತೇನೆ ಎಂದು ಕೃಷ್ಣನು ಅರ್ಜುನನಿಗೆ ಹೇಳಲೇ ಇಲ್ಲ, ನೀವು ಹೋರಾಡಲೇಬೇಕು. ಕೃಷ್ಣ ಹೇಳಿದ, ನೀನು ಯುದ್ಧ ಮಾಡು, ನನ್ನ ಸ್ಮರಿಸಿಕೊ.
ಆಗ ನಾನೇ ಎಲ್ಲವನ್ನು ಮಾಡುತ್ತೇನೆ. ಕೃಷ್ಣನನ್ನು ಸ್ಮರಿಸಲು ಇದು ಒಂದು ಒಳ್ಳೆಯ ಅವಕಾಶ. ಕೃಷ್ಣ ಪ್ರಜ್ಞೆಯ ಚಳುವಳಿಯು ಅನೈತಿಕ ಲೈಂಗಿಕ ಜೀವನ, ಮಾಂಸ ಸೇವನೆ ಮತ್ತು ಮಾದಕ ವಸ್ತು ಸೇವನೆಗಳನ್ನು ಅತ್ಯುಗ್ರವಾಗಿ ವಿರೋಧಿಸುತ್ತಿರುವುದರಿಂದ ಅಮೆರಿಕದ ಭೋಗವಾದಿಗಳಿಗೆ ತೀವ್ರ ಆಘಾತವಾಗಿದೆ ಎಂದು ಶ್ರೀಲ ಪ್ರಭುಪಾದರು ವಿವರಿಸಿದರು. ಒಬ್ಬ ಮನುಷ್ಯನು ಈ ಚಟಗಳನ್ನು ಬಿಡುತ್ತಿರುವುದು ಅವರಿಗೆಲ್ಲ ಎಷ್ಟು ಆಘಾತವನ್ನುಂಟು ಮಾಡಿದೆ ಎಂದರೆ ಅದು ಅಂತರಾಳದ ಧಾರ್ಮಿಕ ಅನುಭವದ ಪರಿಣಾಮ ಎಂದರೆ ಅವರೆಲ್ಲ ನಂಬಲು ತಯಾರಿಲ್ಲ. ಹಿಂದಿನ ಕಟ್ಲೆಗೆ ಸಂಬಂಧಿಸಿದಂತೆ ಈ ಲಾಸ್ ಏಂಜಲೀಸ್ಗೆ ಕುಳಿತಿರುವ ಮುದುಕ ತನಗಾಗಿ ಹಣ ಸಂಗ್ರಹಿಸುವಂತೆ ಹುಡುಗರನ್ನು ಪುಸಲಾಯಿಸುತ್ತಿದ್ದಾನೆ ಎಂದು ಜರ್ಮನಿಯಲ್ಲಿ ಆರೋಪಿಸಲಾಗಿತ್ತು. ಅವರು ಹಣ ತಂದು ಸುರಿಯುತ್ತಿದ್ದಾರೆ, ನಾನು ಅದನ್ನೆಲ್ಲ ಅನುಭವಿಸುತ್ತಿದ್ದೇನೆ ಎಂದು ಅವರು ಭಾವಿಸಿದ್ದಾರೆ ಎಂದು ಪ್ರಭುಪಾದರು ಹೇಳಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓದ್ತೀನಿ ಮಾತಾಜಿ, ಓದ್ಲಾ ಮಾತಾಜಿ? ಇನ್ನೊಂದು ಸಂಗತಿಯನ್ನು ಶ್ರೀಲ ಪ್ರಭುಪಾದರು ನೆನೆಸಿಕೊಂಡು ಹೇಳಿದರು. 1969ರಲ್ಲಿ ಲಾಸ್ ಏಂಜಲೀಸ್ನ ಕೃಷ್ಣ ದೇವಾಲಯವು ಕೆಲವು ಕಾರುಗಳನ್ನು ಖರೀದಿಸಿದಾಗ ಶಿಷ್ಯರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಹೋದಾಗ ಅಕ್ಕಪಕ್ಕದವರಿಗೆಲ್ಲ ಮಾತ್ಸರ್ಯ ಬಂದಿತು. ಶ್ರೀಲ ಪ್ರಭುಪಾದರು ಅವರುಗಳನ್ನು ಕೂಡ ಕೃಷ್ಣ ಪ್ರಜ್ಞೆಯ ಸಮುದಾಯಕ್ಕೆ ಸೇರಿಕೊಳ್ಳಿ, ನಮ್ಮ ಜೊತೆಗೆ ಇರಿ ಎಂದು ಆಹ್ವಾನಿಸಿದರು. ಆದರೆ ಯಾವಾಗಲೂ ಅವರುಗಳದೊಂದೇ ಉತ್ತರ, ಇಲ್ಲ. ಶ್ರೀಲ ಪ್ರಭುಪಾದರು ವಿರೋಧಗಳು ಎಷ್ಟೆಷ್ಟು ಗೊಂದಲಗಳನ್ನು ಸೃಷ್ಟಿಸುತ್ತಾ ಹೋಗುತ್ತವೆಯೋ ಕೃಷ್ಣ ಪ್ರಜ್ಞೆ ಅಷ್ಟಷ್ಟು ಪ್ರಸಿದ್ಧವಾಗುತ್ತದೆ ಎಂದರು. ತಮ್ಮ ಉಗ್ರ ಪ್ರಚಾರಕ್ಕೆ ಜನ ಸ್ಪಂದಿಸುತ್ತಿದ್ದಾರೆಂದು ಅವರು ವಾದಿಸಿದರು. ಅವರೆಲ್ಲ ನಾಯಿಗಳು, ಹಂದಿಗಳು, ಅವರಿಗೆ ನನ್ನ ಧಿಕ್ಕಾರ ಎಂದು ಹೇಳಿದ ಪ್ರಭುಪಾದರು ವಿಶ್ವಸಂಸ್ಥೆಯಾದರೂ ಬೊಗಳುವ ನಾಯಿಗಳ ಒಂದು ಗುಂಪು. ಅದು ನಿಜ. ಶಿಕಾಗೋನಲ್ಲಿ ನಾನು ಹೇಳಿದ್ದೆ, ಸ್ತ್ರೀಯರೇ ನಿಮಗೆ ಸ್ವಾತಂತ್ರ್ಯ ಸಿಕ್ಕಲಾರರು. ಆಗ ನಾನು ಎಲ್ಲರ ಟೀಕೆಗೆ ಮುಕ್ತವಾಗಿದ್ದೆ. ಭಕ್ತರು ಮೈಯೆಲ್ಲ ಆಗಿರಬೇಕು ಮತ್ತು ಕೃಷ್ಣ ಪ್ರಜ್ಞೆಯ ಚಳುವಳಿಯನ್ನು ಬುದ್ಧಿವಂತಿಕೆಯಿಂದ ಸಮರ್ಥಿಸಿಕೊಂಡು ಹೋಗಬೇಕು ಎಂದು ಹೇಳಿ, ಇನ್ನೂ ಒಂದು ಮಹತ್ವದ ಸಿದ್ಧಾಂತ ಇಲ್ಲಿ ಕೆಲಸ ಎಂದರು. ಈ ವಿರೋಧವು ಇಸ್ಕಾನ್ನ ಪ್ರಾಮಾಣಿಕತನವನ್ನು ಎತ್ತಿ ತೋರಿಸುತ್ತದೆ. ಕಾಳರ ಶತ್ರುಗಳೊಂದಿಗೆ ಹೋರಾಡಿದ ಸಂದರ್ಭದಲ್ಲಿ ಅಥವಾ ಬಾಲಕನಾಗಿದ್ದಾಗ ಯಮುನಾ ನದಿಗೆ ಬಿದ್ದ ಸಂದರ್ಭದಲ್ಲಿ ಶ್ರೀಕೃಷ್ಣ ಕೂಡ ಘರ್ಷಣೆಯ ಚಟುವಟಿಕೆಗಳ ಕೇಂದ್ರ ಸ್ಥಾನದಲ್ಲಿದ್ದ. ಇದೇ ವೃಂದಾವನದ ಸೊಗಸು. ಪ್ರಭುಪಾದರು ಹೇಳಿದರು, ಕೃಷ್ಣನು ಕಾಳಿಂಗನೊಂದಿಗೆ ಹೋರಾಡಲು ಯಮುನಾ ನದಿಗೆ ಇಳಿದಾಗ ಅದು ಯಶೋದೆಗಾಗಲಿ, ನಂದನಿಗಾಗಲಿ, ಸ್ನೇಹಿತರಿಗಾಗಲಿ, ಕುಟುಂಬ ವರ್ಗದವರಿಗಾಗಲಿ ಒಳ್ಳೆಯ ಸುದ್ದಿ ಏನೂ ಆಗಿರಲಿಲ್ಲ. ಖಂಡಿತ ಇಲ್ಲ. ಅವರಿಗೆಲ್ಲ ಜೀವ ಹೋದಂತಾಗಿತ್ತು. ಆದರೆ ಈಗಲೂ ಕೇಂದ್ರ ವಸ್ತು ಎಂದರೆ ಶ್ರೀಕೃಷ್ಣನೇ. ಇದು ವೃಂದಾವನ. ಅಲ್ಲಿ ಎಲ್ಲ ಸಂಗತಿಗಳಲ್ಲೂ ಕೃಷ್ಣನೇ ಕೇಂದ್ರ. ನಮ್ಮ ಇಂದಿನ ಸ್ಥಿತಿಯೂ ಹಾಗೆಯೇ ಇದೆ. ವಿರೋಧಿಗಳು ಕೃಷ್ಣನ ವಿರುದ್ಧ ಪ್ರಚಾರದಲ್ಲಿ ತೊಡಗಿದ್ದಾರೆ. ಆದರೆ ಇಲ್ಲೂ ಕೃಷ್ಣನೇ ಕೇಂದ್ರನಾಗಿರುವುದು ನಮಗೆ ಸಂತೋಷದ ಸಂಗತಿಯಾಗಿದೆ ಅಷ್ಟೇ. ಈ ಚಳುವಳಿಯ ಸೊಗಸೇ ಇದು. ನಾವು ಸಮಸ್ಯೆಗಳ ಚಕ್ರವ್ಯೂಹದಲ್ಲಿ ಸಿಕ್ಕಿದ್ದರೂ ಕೃಷ್ಣನೇ ಕೇಂದ್ರ. ಇಷ್ಟು ಹೇಳಿ ಶ್ರೀಲ ಪ್ರಭುಪಾದರು ರಾಮೇಶ್ವರರೊಂದಿಗೆ ತಮ್ಮ ಸಂವಾದವನ್ನು ಮುಗಿಸಿದರು. ಮೇಲೆ ಮಾಡ್ತೀರಾ ಮಾತಾಜಿ? ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಮುಂದೆ ಓದುವರು ಓದ್ಬೋದು. ಬೇಗ ಬೇಗ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಹೌದು. ಹರೇ ಕೃಷ್ಣ, ಓದಿ. 24 ಅಲ್ಲಿಂದನ ಮಾತಾಜಿ. ಶ್ರೀಲ ಪ್ರಭುಪಾದರು ತಮ್ಮ ಶಿಷ್ಯರ ಗುಂಪಿನೊಂದಿಗೆ ಸಿಕ್ತು. ಶ್ರೀಲ ಪ್ರಭುಪಾದರು ತಮ್ಮ ಶಿಷ್ಯರ ಗುಂಪಿನೊಂದಿಗೆ ಅಲಹಾಬಾದಿಗೆ ರೈಲಿನಲ್ಲಿ ಹೋಗಲು ಬಯಸಿದರು. ಆದರೆ ಒಬ್ಬ ಭಕ್ತನು ಟಿಕೆಟ್ ಕೊಳ್ಳಲು ಹೋದಾಗ ಎಲ್ಲಾ ಸೀಟುಗಳು ಬಹಳ ಹಿಂದೆಯೇ ಭರ್ತಿಯಾಗಿವೆ ಎಂಬುದನ್ನು ತಿಳಿದ. ಕುಂಭಮೇಳಕ್ಕೆ ಅಷ್ಟು ಹತ್ತಿರದಲ್ಲಿರುವ ಅಲಹಾಬಾದಿಗೆ ಮುಂಗಡ ಸೀಟು ಪಡೆಯುವುದು ಸಾಧ್ಯವಿರಲಿಲ್ಲ. ಶ್ರೀ ಗುಪ್ತಾ ಎಂಬುವರು ಸೆಂಟ್ರಲ್ ರೈಲ್ವೆ ಆಫ್ ಇಂಡಿಯಾದಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಶ್ರೀಲ ಪ್ರಭುಪಾದರ ಮುಂಬಯಿ ಗೆಳೆಯರಲ್ಲಿ
ಒಬ್ಬರಾಗಿದ್ದುದರಿಂದ ಪ್ರಭುಪಾದರ ಪ್ರಾರ್ಥನೆಯ ಮೇರೆಗೆ ಪ್ರಭುಪಾದ ಮತ್ತು ಅವರ ಶಿಷ್ಯರಿಗಾಗಿ ಮಾತ್ರವೇ ಅಲಹಾಬಾದಿನ ರೈಲಿನಲ್ಲಿ ಒಂದು ಖಾಸಗಿ ಡಬ್ಬಿಯನ್ನು ವ್ಯವಸ್ಥೆಗೊಳಿಸಿದರು. 24 ಗಂಟೆಗಳಿಗೂ ಹೆಚ್ಚಿನ ಅವಧಿಯ ರೈಲು ಪ್ರಯಾಣ ಮಾಡಲು ಶ್ರೀಲ ಪ್ರಭುಪಾದರು ಮುಂಬಯಿಯಿಂದ ಅಲಹಾಬಾದಿಗೆ ಹೊರಡುವ ಗಾಡಿಯನ್ನು ಹತ್ತಿದರು. ಪ್ರಥಮ ದರ್ಜೆಯ ಡಬ್ಬಿಯನ್ನು ಅವರು ರಾಮೇಶ್ವರ ಸ್ವಾಮಿ, ಜಗದೀಶ ಮತ್ತು ಹರಿಶೌರಿಗಳ ಜೊತೆಗೆ ಹಂಚಿಕೊಂಡಿದ್ದರು. ರೈಲು ನಿಲ್ದಾಣವನ್ನು ಬಿಟ್ಟಾಗ ಕೂಡ ಪ್ರಭುಪಾದರು ಪ್ರವಚನ ಮಾಡುತ್ತಿದ್ದರು. ಕ್ಯಾಲಿಫೋರ್ನಿಯಾದಲ್ಲಿ ಈಚೆಗೆ ಒಂದು ರೇಡಿಯೋ ಪ್ರಸಾರ ಕೇಳುತ್ತಿದ್ದಾಗ ಲಾತೂರ್ನ ಮಂತ್ರಿಯೊಬ್ಬರು ಕೃಷ್ಣನು ಕಾಮದ ಸಂಕೇತ, ಏಕೆಂದರೆ ಅವನಿಗೆ ಅನೇಕ ಪತ್ನಿಯರು, ಗೋಪಿಯರು ಇದ್ದರು ಎಂದು ಹೇಳುತ್ತಿದ್ದರೆಂದು ರಾಮೇಶ್ವರ ಸ್ವಾಮಿ ವಿವರಿಸಿದರು. ಕೃಷ್ಣನು ಕಾಮುಕ ಎಂದು ಇಟ್ಟುಕೊಳ್ಳೋಣ. ಲೈಂಗಿಕತೆ ಕೆಟ್ಟದು ಎನ್ನುವುದಾದರೆ ಈ ಜನರೆಲ್ಲ ಏಕೆ ಕಾಮದ ಬೆನ್ನು ಹತ್ತುತ್ತಾರೆ ಎಂದರು ಪ್ರಭುಪಾದರು. ಲೈಂಗಿಕತೆ ದೇವರಿಗಲ್ಲ ಎಂದು ಅವರು ಹೇಳಿದರು ಎಂದು ರಾಮೇಶ್ವರ ಸ್ವಾಮಿ ಹೇಳಿದರು. ಶ್ರೀಲ ಪ್ರಭುಪಾದರು ಗಾಡಿಯ ಒಂದು ಬದಿಯಲ್ಲಿ ಕುಳಿತಿದ್ದರು. ಶಿಷ್ಯರು ಅವರ ಎದುರಿಗೆ ಕುಳಿತರು. ಟ್ರೈನಿನ ಗಾಡಿಗಳ ದಡಬಡ ಸದ್ದಿನಿಂದಾಗಿ ಮಾತುಕತೆ ಆಗಾಗ ಕಷ್ಟವಾಗುತ್ತಿತ್ತು. ದೇವರಲ್ಲಿ ಲೈಂಗಿಕತೆ ಇಲ್ಲ ಎನ್ನುವಿರದಾದರೆ ಅದು ಬಂದದ್ದು ತಾನೇ ಹೇಗೆ? ಪ್ರಭುಪಾದರೆಂದರು, ದೇವರು ಎಲ್ಲವನ್ನೂ ಸೃಷ್ಟಿಸಿದ. ಹಾಗಾದರೆ ದೇವರು ಲೈಂಗಿಕತೆಯನ್ನು ಸೃಷ್ಟಿಸಲಿಲ್ಲವೇ? ಕಾಮವು ಈ ಇಹಲೋಕ ಮತ್ತು ಆಧ್ಯಾತ್ಮಿಕ ಎರಡರಲ್ಲೂ ಇದ್ದೇ ಇದೆ. ಭಗವಂತನಲ್ಲಿ ಇರುವ ಶುದ್ಧ ಮೂಲ ಲೈಂಗಿಕತೆಯು ವಿಕೃತ ರೂಪವು ಇಹಲೋಕದ ಲೈಂಗಿಕತೆಯಲ್ಲಿದೆ. ಕೃಷ್ಣನ ಲೈಂಗಿಕ ಭೋಗವು ಲೌಕಿಕ ಕಾಮದಂತಲ್ಲ, ಅದಕ್ಕೆ ನೇರವಾಗಿ ವಿರೋಧವಾದದ್ದು. ಸತ್ಯವು ಪ್ರತಿಫಲನಕ್ಕೆ ಹೇಗೆ ವಿರೋಧಿಯೋ ಹಾಗೆ ವಿರೋಧಿಸುತ್ತಿರುವ ಮನುಷ್ಯನನ್ನು ಹೇಗೆ ಎದುರಿಸುವುದೋ ನಿಮಗೆ ಗೊತ್ತಿಲ್ಲ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ಅವರು ಈಗ ತುಂಬಾ ಉತ್ಸಾಹಿಗಳಾಗಿ ವಾದಮಗ್ನ ಪ್ರವೃತ್ತಿಯವರಾಗಿದ್ದರು. ವಿರೋಧವನ್ನು ಹೇಗೆ ಸೋಲಿಸಬೇಕೆಂಬುದನ್ನು ತಮ್ಮ ಶಿಷ್ಯರಿಗೆ ತೋರಿಸುವ ತವಕದಲ್ಲಿದ್ದರು. ಆಗಾಗ ಅವರು ತಮ್ಮ ಗುರು ಮಹಾರಾಜರನ್ನು ಸಿಂಹಗುರು ಎನ್ನುತ್ತಿದ್ದರು. ಈಗ ಶಿಷ್ಯರಿಗೆ ಶ್ರೀಲ ಪ್ರಭುಪಾದರು ಅದೇ ಬಗೆಯ ಹೋರಾಟದ ಉತ್ಸಾಹದಲ್ಲಿದ್ದಂತೆ ಕಂಡುಬಂದರು. ವಿರೋಧ ಎಷ್ಟೆಷ್ಟು ಹೆಚ್ಚಾಗುತ್ತದೋ ಅಷ್ಟೇ ಹೆಚ್ಚಾಗಿ ನಮ್ಮ ಪ್ರತಿರೋಧವೂ ಇರಬೇಕು ಎಂದರು. ರಾಮೇಶ್ವರು ಕೇಳಿದರು, ಶ್ರೀಲ ಪ್ರಭುಪಾದರೆ, ಒಂದು ದಿನ ಕೃಷ್ಣ ಪ್ರಜ್ಞೆಯ ಚಳವಳಿಯು ಜಗತ್ತಿನ ಎಲ್ಲಾ ರಾಷ್ಟ್ರಗಳನ್ನು, ನಗರಗಳನ್ನು ನಿರ್ವಹಿಸುತ್ತಿದೆ ಎಂದು ನಾವು ಭಾವಿಸಬಹುದೇ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮುಂದೆ ಓದೋರು ಓದ್ಬೋದು. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ, ಓದಿ. ರಾಮೇಶ್ವರರು ಕೇಳಿದರು, ಶ್ರೀಲ ಪ್ರಭುಪಾದರೆ, ಒಂದು ದಿನ ಕೃಷ್ಣ ಪ್ರಜ್ಞೆಯ ಚಳುವಳಿಯು ಜಗತ್ತಿನ ಎಲ್ಲಾ ರಾಷ್ಟ್ರಗಳನ್ನು, ನಗರಗಳನ್ನು ನಿರ್ವಹಿಸುತ್ತದೆಂದು ನಾವು ಭಾವಿಸಬಹುದೇ? ಖಂಡಿತ, ಪ್ರಭುಪಾದರು ಉತ್ತರಿಸಿದರು. ಅಂತಹ ಬೃಹತ್ತಾದ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಭಕ್ತರು ಹೇಗೆ ಸಫಲಗೊಳಿಸಬಹುದು ಎಂದು ಕೇಳಿದರು. ನಾಗರಿಕರು ಸರಳ ಸಹಜ ಜೀವನ ನಡೆಸುವುದರಿಂದ ನಿರ್ವಹಣೆಯನ್ನು ಸರಳಗೊಳಿಸಬಹುದು ಎಂದು ಪ್ರಭುಪಾದರು ವಿವರಿಸಿದರು. ಹೀಗೆ ಮಾಡುವುದರಿಂದ ಹೆಣಭಾರವಾದ ನಾಸ್ತಿಕ ಸರಕಾರದ ಪಾಪಮಯ ಅಂಶಗಳು ಅನಗತ್ಯವಾಗಿ ಅನೇಕ ಸಂಕೀರ್ಣ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಸ್ವಾವಲಂಬಿ ಕೃಷಿ ಸಮುದಾಯದಲ್ಲಿ ಜನಸ್ಥಾನಿಕವಾಗಿಯೇ ಜೀವನ ನಿರ್ವಹಣೆ ಮಾಡುವ ಉದಾಹರಣೆಯನ್ನು ಅವರು ನೀಡಿದರು. ಆದರೆ ಸರಿಯಾದ ಶಿಕ್ಷಣ ಮತ್ತು ಕೃಷ್ಣ ಪ್ರಜ್ಞೆಯ ಸುಖದಿಂದ ಬರುವ ಉನ್ನತ ಅಭಿರುಚಿಯಿಂದ ಮಾತ್ರ ಜನರು ಸರಳ ಜೀವನ ವಿಧಾನದ ತೃಪ್ತಿಯನ್ನು ಪಡೆಯಬಲ್ಲರು ಎಂದು ಹೇಳಿದರು. ಜನರು ಕಾರ್ಮಿಕಗಳಾಗಿಯೇ ಉಳಿದರೂ ಅಲ್ಪಸಂಖ್ಯಾತ ಕೃಷ್ಣ ಪ್ರಜ್ಞೆಯ ವ್ಯಕ್ತಿಗಳು ಸರಕಾರದಲ್ಲಿ ಬಲಿಷ್ಠರಾದರೆ ಆಗ ಅಮೆರಿಕ ಕೃಷ್ಣ ಪ್ರಜ್ಞೆಯ ರಾಷ್ಟ್ರವಾಗಬಹುದೇ ಎಂದು ರಾಮೇಶ್ವರರು ಕೇಳಿದರು. ಇಲ್ಲ, ಪ್ರಭುಪಾದರು ಉತ್ತರಿಸಿದರು. ಜನರು ಭಕ್ತರಾಗುವ ರೀತಿಯಲ್ಲಿ ನೀವು ಕೃಷ್ಣ ಪ್ರಜ್ಞೆಯನ್ನು ಪರಿಚಯಿಸಬಹುದು. ಉದಾಹರಣೆಗೆ, ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ನಾವು ಪ್ರಸಾದ ವಿತರಣೆ ಮತ್ತು ಸಂಕೀರ್ತನ ಪದ್ಧತಿಗಳನ್ನು ರೂಢಿಸಿದರೆ ಆಗ ಅವರೆಲ್ಲ ಕೂಡಲೇ ಭಕ್ತರಾಗುತ್ತಾರೆ. ಆಗ ಅವರ ಹೃದಯಗಳನ್ನು ಚೊಕ್ಕಟಗೊಳಿಸಿದಂತಾಗುತ್ತದೆ. ಚೇತೋದರ್ಪಣ ಮಾರ್ಜನಂ. ರಾಮೇಶ್ವರರು ಮುಂದುವರಿಸಿದರು. ಆಗ ಕೆಲವೇ ಜನರ
ನಿಯಂತ್ರಣದಲ್ಲಿರುವ ರಷ್ಯಾದಂತಾಗುತ್ತದೆಯೇ? ಇಲ್ಲ, ಹಾಗಲ್ಲ. ಜನಗಳ ಗುಣಮಟ್ಟ ಬದಲಾಗುತ್ತದೆ. ರಾಮೇಶ್ವರರ ಸಲಹೆ ಅಂದರೆ ಇಡೀ ಜನಸಮುದಾಯವು ಕೃಷ್ಣ ಪ್ರಜ್ಞೆಯಿಂದ ದೀಪ್ತವಾದಾಗ ಮಾತ್ರ ಕೃಷ್ಣ ಪ್ರಜ್ಞೆಯ ಸರಕಾರ ಬರುತ್ತದೆ ಅಂತಾಯಿತು. ಸಾಕ ಮಾತಾಜಿ? ಹರೇ ಕೃಷ್ಣ. ಓದಿ ಓದಿ. ಓಹೋ, ಪ್ರಭುಪಾದರು ತಿದ್ದಿದರು. ನೀವು ಅಲ್ಪಸಂಖ್ಯಾತರಾಗಿಯೇ ಸರ್ಕಾರವನ್ನು ಪಡೆಯಬಹುದು, ಆದರೆ ಜನ ಸಮುದಾಯವು ಈ ಗುಣಮಟ್ಟದಿಂದಾಗಿ ನಿದರ್ಶನಗಳನ್ನು ನೋಡಿ ತೀರ್ಮಾನಿಸಬೇಕಾಗುತ್ತದೆ. ಭಕ್ತರ ರಾಜಕೀಯ ಪ್ರಭಾವವು ಸದ್ಯಕ್ಕೆ ಗೌಣವಾಗಿತ್ತು. ಆದುದರಿಂದ ಭಕ್ತರು ಜಗತ್ತನ್ನು ಹೇಗೆ ಆಳುತ್ತಾರೆ ಎಂಬುದು ಒಂದರ್ಥದಲ್ಲಿ ಸದ್ಯದ ಪ್ರಶ್ನೆಯಾಗಿರಲಿಲ್ಲ. ಆದರೆ ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವುದರ ಮೂಲಕ ಕೃಷ್ಣ ಪ್ರಜ್ಞೆಯ ಚಳುವಳಿಯ ಮುಂದಿನ ಗುರಿಗಳನ್ನು, ಕಾರ್ಯತಂತ್ರಗಳನ್ನು ಶ್ರೀಲ ಪ್ರಭುಪಾದರು ರೂಪಿಸುತ್ತಿದ್ದರು. ಅನುಷ್ಠಾನಪರ ಮ್ಯಾನೇಜರ್ ಆಗಿ ಮತ್ತು ದರ್ಶನಕಾರರಾಗಿ ರಾಮೇಶ್ವರ ಸ್ವಾಮಿಯವರು ಕೃಷ್ಣ ಪ್ರಜ್ಞೆಯ ಭಾವಿ ಜಗತ್ತನ್ನು ಶ್ರೀಲ ಪ್ರಭುಪಾದರು ಹೇಗೆ ಕಂಡುಕೊಂಡಿದ್ದಾರೆ ಎಂಬುದನ್ನು ತಿಳಿಯಬಯಸಿದ್ದರು. ಶ್ರೀಲ ಪ್ರಭುಪಾದ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶೀಲ ಪ್ರಭುಪಾದರ ಬಳಿ ಉತ್ತರಗಳಿದ್ದವು, ಆದರೆ ಸಾಮಾಜಿಕ ಅಥವಾ ರಾಜಕೀಯ ಆಡಳಿತವನ್ನು ಹೊಸ ವಿಧಿಗಳಿಂದ ಮಾಡಬಾರದೆಂದು ಶುದ್ಧ ಕೃಷ್ಣ ಪ್ರಜ್ಞೆಯಿಂದ ಮಾಡಬೇಕೆಂದು ಸೂಚಿಸಿದರು. ಅಂದರೆ ಕೀರ್ತನ, ಶ್ರವಣ ಮತ್ತು ಗ್ರಂಥಾಧ್ಯಯನಗಳ ಮೂಲಕ ಜನರ ಹೃದಯವನ್ನು ಮಾರ್ಪಡಿಸಿ. ನೀವು ಅರ್ಥವನ್ನು ಓದಿದ್ರಲ್ಲಪ್ಪ, ಬೇರೆಯವರಿಗೆ ಅವಕಾಶ ಮಾಡ್ಕೊಡಿ, ಮತ್ತೆ ಓದಿ. ಹರೇ ಕೃಷ್ಣ. ಯಾರು ನೆಕ್ಸ್ಟ್ ಓದಿ? ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಎಸ್, ಓದಿ ಮಾತಾಜಿ. ಆಗ್ಲಿ ಮಾತಾಜಿ. ಶ್ರೀಲ ಪ್ರಭುಪಾದರ ಬಳಿ ಉತ್ತರಗಳಿದ್ದವು, ಆದ್ರೆ ಸಾಮಾಜಿಕ ಅಥವಾ ರಾಜಕೀಯ ಆಡಳಿತವನ್ನು ಹೊಸ ವಿಧಿಗಳಿಂದ ಮಾಡಬಾರದೆಂದು ಶುದ್ಧ ಕೃಷ್ಣ ಪ್ರಜ್ಞೆಯಿಂದ ಮಾಡಬೇಕೆಂದು ಸೂಚಿಸಿದರು. ಅಂದರೆ ಕೀರ್ತನ, ಶ್ರವಣ ಮತ್ತು ಗ್ರಂಥಾಧ್ಯಯನಗಳ ಮೂಲಕ ಜನರ ಹೃದಯವನ್ನು ಮಾರ್ಪಡಿಸುವುದು. ಅನಂತರ ಕೃಷ್ಣ ಪ್ರಜ್ಞೆಯ ಮೂಲ ಸಿದ್ಧಾಂತದ ಆಧಾರದ ಮೇಲೆ ಎಲ್ಲವನ್ನು ವ್ಯವಸ್ಥೆಗೊಳಿಸುವುದು. ರೈಲು ಜನದಟ್ಟಣೆಯ ಮುಂಬೈ ಪ್ರದೇಶವನ್ನು ದಾಟಿ ಗ್ರಾಮಾಂತರ ಪ್ರದೇಶವನ್ನು ಪ್ರವೇಶಿಸುತ್ತಿದ್ದಂತೆ ಶೀಲ ಪ್ರಭುಪಾದರು ಕಿಟಕಿಯಾಚೆ ನೋಡುತ್ತಾ ದೃಶ್ಯಾವಳಿಯನ್ನು ಮೆಚ್ಚಿಕೊಂಡರು. ಅವರು ಹೇಳಿದರು, ನಾವು ಮುಕ್ತ ಬಯಲಿಗೆ ಬಂದಿದ್ದೇವೆ, ಎಷ್ಟು ಸುಂದರವಾಗಿದೆ. ನಾವು ಈ ಕಿಷ್ಕಿಂಧೆ ಪ್ರದೇಶಗಳನ್ನೆಲ್ಲ ಹಾದು ಬಂದಾಗಲಂತೂ ನರಕ ದರಿದ್ರ ನರಕ. ಈಗ ಇಲ್ಲಿ ಮುಕ್ತ ಬಯಲಿದೆ, ಎಷ್ಟು ಚೆನ್ನಾಗಿದೆ. ಹರಿಶೌರಿಗಳು ಹೇಳಿದರು, ನಗರ ಪ್ರದೇಶ ನಿಮ್ಮ ಪ್ರಜ್ಞೆಯ ಮೇಲೆ ಆಳವಾದ ಪ್ರಭಾವ ಬೀರಿದೆ. ಹೌದು ಪ್ರಭುಪಾದರೆಂದರು. ಆ ಜಾಗದಲ್ಲಂತೂ ಕೊಳಕು ಕಾಗದಗಳನ್ನೆಲ್ಲ ಅಲ್ಲಿ ಇಲ್ಲಿ ರಾಚಿದ್ದಾರೆ. ಜನರು ತುಂಬಾ ನರಕ ಸದೃಶ ಸ್ಥಿತಿಯಲ್ಲಿ ಬಾಳುತ್ತಿದ್ದಾರೆ. ಈಗ ಇಲ್ಲಿ ನೋಡಿ, ಎಷ್ಟು ಮುಕ್ತ, ಎಷ್ಟು ಹಿತ. ಆದ್ದರಿಂದ ಫಾರ್ಮ್ ಪ್ರಾಜೆಕ್ಟ್ಗಳ ವ್ಯವಸ್ಥೆ ಮಾಡಿ. ಫಾರ್ಮ್ ಆರಂಭಿಸಬೇಕಾದ್ರೆ ತುಂಬಾ ಬಂಡವಾಳ ಬೇಕಲ್ಲ ಎಂಬ ರಾಮೇಶ್ವರ ಪ್ರಶ್ನೆಗೆ ಭಕ್ತರು ಉದಾಹರಣೆಗಳನ್ನು ಒದಗಿಸಬೇಕು. ಆಗ ಇತರರಿಗೆ ಯಶಸ್ವಿ ವಿಧಾನವನ್ನು ಲಕ್ಷಣವಾಗಿ ಅನುಕರಿಸುತ್ತಾರೆ ಎಂದು ಪ್ರಭುಪಾದರು ಉತ್ತರಿಸಿದರು. ಅಮೆರಿಕದಲ್ಲಿ ಇಸ್ಕಾನ್ ಅಧ್ಯಕ್ಷರುಗಳಿಗೆ ಸಾಧ್ಯವಾದಷ್ಟು ಜನರನ್ನು ಸೇರಿಸಿಕೊಳ್ಳುವ ಉತ್ಸಾಹವಿದ್ದರೂ ಅವರಲ್ಲಿ ಬಹುತೇಕ ಮಂದಿ ನಿರೀಕ್ಷಿತ ಮಟ್ಟಕ್ಕೆ ಏರುವುದಿಲ್ಲವೆಂದು ಕಂಡುಕೊಂಡಿದ್ದಾರೆ. ಇದು ರಾಮೇಶ್ವರ ಹೇಳಿದರು. ಆದ್ದರಿಂದಲೇ ಫಾರ್ಮ್ ನಡೆಸಿ ಅಂತ ನಾನು ಹೇಳಿದ್ದು. ಪ್ರಭುಪಾದರು ಹೇಳಿದರು, ತಮ್ಮ ಮನೆಯಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಕೃಷ್ಣ ಪ್ರಜ್ಞೆ ಇರಿಸಿಕೊಳ್ಳುವಂತೆ ಅವರನ್ನು ಉರಿದುಂಬಿಸಬೇಕು. ರಾಮೇಶ್ವರೆಂದರು, ತಮ್ಮ ಮನೆಯನ್ನೆಲ್ಲ ದೇವಾಲಯ ಮಾಡಿಕೊಳ್ಳಬೇಕು. ಪ್ರಭುಪಾದರು ಒಪ್ಪಲಿಲ್ಲ. ಅವರು ಫಾರ್ಮ್ ಹೋಗಿ ನವ ವೃಂದಾವನಕ್ಕೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಎಸ್, ಮುಂದೆ ಓದುವವರು ಓದ್ಬೋದು, ಯಾರು ಓದ್ಲಿಲ್ಲ ಅವರು ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಪಾದರು ಒಪ್ಪಲಿಲ್ಲ. ಇಲ್ಲ, ಅವರು ಫಾರಂಗೆ ಹೋಗಲಿ, ನಾನು ವೃಂದಾವನಕ್ಕೆ ಸರಳ ಜೀವನವನ್ನು ನಡೆಸುವ ಪ್ರವೃತ್ತಿ ಇಲ್ಲದಿದ್ದರೆ ಹೆಂಡತಿ ಮಕ್ಕಳೊಂದಿಗೆ ಫಾರಂಗೆ ಬಂದು ತಮ್ಮದೇ ಆದ ಮನೆ ಮಾಡಿಕೊಂಡು ಆನಂದವಾಗಿರಲಿ.
ಅಲ್ಲಿ ಉದ್ಯೋಗಾವಕಾಶಗಳು ಹೇರಳವಾಗಿವೆ. ಹೆಚ್ಚು ಹೆಚ್ಚು ಜನ ನಿರುದ್ಯೋಗಿಗಳಾಗುವ ಕಾಲ ಬರುತ್ತದೆ. ಆಗ ಕೃಷ್ಣ ಪ್ರಜ್ಞೆಯ ಫಾರಂ ಸಮುದಾಯದಲ್ಲಿ ಆಶ್ರಯ ಪಡೆಯದೆ ಗತ್ಯಂತರವಿಲ್ಲದಂತಾಗುತ್ತದೆ. ಹರಿಶೌರಿ ಹೇಳಿದರು. ಹಾಗಾದರೆ ಭೌತಿಕ ಸ್ಥಿತಿಗಳು ಈಗಿಗಿಂತಲೂ ಕೆಟ್ಟದಾಗಬಹುದೆಂದು ನಿರೀಕ್ಷಿಸೋಣವೇ? ಬೇರೆಯವ್ರು ಓದ್ಬೇಕಾ ಮಾತಾಜಿ ಇನ್ನೊಂದು? ಇಲ್ಲ, ಓದಿ ಪರವಾಗಿಲ್ಲ. ಆಗಲೂಬಹುದು, ಆಗದಿರಲೂಬಹುದು. ಪ್ರಭುಪಾದರೆಂದರು, ನಮಗೆ ಬೇಕಾಗಿಲ್ಲ. ನಾವು ಒಂದು ಆದರ್ಶ ಸಮಾಜವನ್ನು ಸ್ಥಾಪಿಸೋಣ. ಉಪಹಾರ ತೆಗೆದುಕೊಳ್ಳದೆ ಪ್ರಭುಪಾದರು ಮುಂಬೈ ಬಿಟ್ಟಿದ್ದರು. 4 ಗಂಟೆಗಳ ಕಾಲವೂ ಅವಿರತವಾಗಿ ಮಾತಾಡುತ್ತಲೇ ಇದ್ದರು. ಅನಂತರ ಊಟ ಬಡಿಸಿ ಎಂದು ಹರಿಶೌರಿಗಳನ್ನು ಕೇಳಿದರು. ಇತರ ಭಕ್ತರು ಆ ಡಬ್ಬಿಯಿಂದಿಳಿದು ಬೇರೆಡೆ ಹೋದರು. ಹರಿಶೌರಿಗಳು ಪ್ರಭುಪಾದರ ಖಾಸಗಿ ಸಾಮಗ್ರಿಯನ್ನೆಲ್ಲ 2 ಹೆಗಲು ಚೀಲಗಳಲ್ಲಿ ತುಂಬಿಸಿ ತಂದಿದ್ದರು. ಒಂದು ಚೀಲದಲ್ಲಿ ಬಟ್ಟೆಯ 3 ಬಗೆ, ಇನ್ನೊಂದರಲ್ಲಿ ಪ್ರಭುಪಾದರ ತಟ್ಟೆ, ಪಾತ್ರೆ, ಚಮಚ, ತಿಂಡಿ ಪೆಟ್ಟಿಗೆ, ತಿಲಕ ಮತ್ತು ಕನ್ನಡಿ. ಈ 2 ಚೀಲಗಳಲ್ಲಿ ಪ್ರಭುಪಾದರು ಜಗತ್ತಿನ ಪ್ರವಾಸ ಮಾಡುತ್ತಿದ್ದರು. ಒಂದು ಶ್ರೀಮಂತ ಅಂತಾರಾಷ್ಟ್ರೀಯ ಚಳುವಳಿಯ ಮುಖ್ಯಸ್ಥರಾಗಿದ್ದರು. ಅವರು ತಮಗಾಗಿ ಏನೂ ಇಟ್ಟುಕೊಳ್ಳುತ್ತಿರಲಿಲ್ಲ. ತುಂಬ ಹಗುರವಾಗಿ ಪ್ರಯಾಣ ಮಾಡುತ್ತಿದ್ದರು. ಅವರು ಏನೇ ವಂತಿಗೆ ಸಂಗ್ರಹಿಸಲಿ, ಪುಸ್ತಕ ಮಾರಾಟದಿಂದ ಎಷ್ಟೇ ಲಾಭ ಬಂದಿರಲಿ, ತಾವು ಎಷ್ಟೇ ಆಸ್ತಿಯನ್ನು ಕೊಂಡಿರಲಿ, ಎಲ್ಲವೂ ಇಸ್ಕಾನ್ ಹೆಸರಿನಲ್ಲೇ ಇರುತ್ತಿದ್ದವು. ಆದರೂ ಆ ಧೂಳುಮಯವಾದ ರೈಲು ಯಾನದ ಮಧ್ಯದಲ್ಲೂ ಅವರ ಸೇವಕನು ಬೆಳ್ಳಿಯ ಪಾತ್ರೆ, ಟ್ರೇ ಮತ್ತು ಸಸ್ಯಾಹಾರಿ ಭೋಜನವನ್ನು ಎದುರಿಗಿಡುತ್ತಿದ್ದನು. ಶ್ರೀಲ ಪ್ರಭುಪಾದರು ತಮಗಾಗಿ ಏನೂ ಇಟ್ಟುಕೊಂಡಿರದಿದ್ದರೂ ಕೃಷ್ಣನ ಏರ್ಪಾಡಿನಿಂದ ಅವರಿಗೆ ಬೇಕಾದುದೆಲ್ಲವೂ ಒದಗಿದ್ದವು. ಸಾಕಾ ಮಾತಾಜಿ? ಓದಿ. ಶ್ರೀಲ ಪ್ರಭುಪಾದರು ರೈಲಿನಲ್ಲಿ ಚಕ್ಕಳ ಮಕ್ಕಳ ಹಾಕಿ ಕುಳಿತು ಸೇವಕನು ಹರಡಿದ ಸ್ಟೈನ್ಲೆಸ್ ಸ್ಟೀಲಿನ ಟಿಫನ್ ಕ್ಯಾರಿಯರ್ನ ಬಟ್ಟಲುಗಳ ಕಡೆ ಬೆರಳು ಮಾಡುತ್ತಾ ತಮಗೆ ಬೇಕಾದುದನ್ನು ತೋರಿಸುತ್ತಿದ್ದರು. ಸಬ್ಜಿ, ಪೂರಿ, ಹಣ್ಣು ಮತ್ತು ಸಿಹಿಗಳಿದ್ದವು. ಆರಿಸಿ ತಮಗೆ ಬೇಕಾದುದನ್ನು ತಿನ್ನಲು ಆರಂಭಿಸಿ ಹರಿಶೌರಿಗಳಿಗೂ ಪ್ರಸಾದ ತೆಗೆದುಕೊಳ್ಳುವಂತೆ ಬಲವಂತ ಮಾಡಿದರು. ಇಬ್ಬರ ಊಟ ಮುಗಿದ ಮೇಲೆ ಹರಿಶೌರಿಗಳು ಶೇಷಪ್ರಸಾದವನ್ನು ಇತರ ಭಕ್ತರಿಗೆ ಹಂಚಿದರು. ಶ್ರೀಲ ಪ್ರಭುಪಾದರು ಸ್ವಲ್ಪ ವಿಶ್ರಮಿಸಿದರು. ನಾನು ಪಾರ್ವತಿ ಮಾತಾಜಿ ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಧ್ಯಾಹ್ನ ಪ್ರಭುಪಾದರ ರೈಲು ಡಬ್ಬಿಗೆ ಹೆಚ್ಚು ಭಕ್ತರು ಬಂದರು. ಶ್ರೀಲ ಪ್ರಭುಪಾದರು ರಾಮೇಶ್ವರರ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಂದರ್ಭದಲ್ಲಿ ಮಾತನಾಡುತ್ತಲೇ ಹೋದರು. ಮೆದುಳು ತೊಳೆಯುವ ಕೆಲಸಕ್ಕೆ ಸಂಬಂಧಿಸಿದಂತೆ ರಾಮೇಶ್ವರರು ಹೇಳಿದರು, ನಮ್ಮ ಜೀವನ ಶೈಲಿಯಲ್ಲಿ ಭಕ್ತನನ್ನು ಜಗತ್ತಿನಿಂದ ಬೇರ್ಪಡಿಸುವ ಪ್ರವೃತ್ತಿ ಇದೆ ಎಂದು ಅವರೆಲ್ಲ ಹೇಳುತ್ತಾರೆ. ಹೌದು ಪ್ರಭುಪಾದರೆಂದರು, ನಮಗೆ ನಿಮ್ಮ ಜೊತೆ ಸೇರಲು ಅಸಹ್ಯ. ಯಾವ ಸಜ್ಜನನೂ ಲೋಫರ್ಗಳ ಜೊತೆ ಬೆರೆಯಲು ಇಷ್ಟಪಡುವುದಿಲ್ಲ. ಕಾಗೆಗಳು ಬಾತು ಹಂಸಗಳ ಜೊತೆ ವಾಸಿಸಲು ಇಷ್ಟಪಡುವುದಿಲ್ಲ. ಹಾಗೆಯೇ ಬಿಳಿಯ ಹಂಸಗಳು ಕಾಗೆಗಳೊಂದಿಗೆ ಇರಲು ಇಷ್ಟಪಡುವುದಿಲ್ಲ. ಅದು ತೀರಾ ಸಹಜವಾದ ವಿಭಜನೆ. ಒಂದೇ ಹುಟ್ಟಿನ ಹಕ್ಕಿಗಳು ಒಟ್ಟಿಗೆ ಸೇರುತ್ತವೆ. ರಾಮೇಶ್ವರ, ಅವರ ಬಳಿ 5-6 ಸಂದರ್ಭಗಳ ಪಟ್ಟಿ ಇದೆ. ಈ ಸಂದರ್ಭಗಳೆಲ್ಲ ಇದ್ದರೆ ಆಗ ಮೆದುಳು ತೊಳೆಯಲು ಸುಸೂಕ್ತ ವಾತಾವರಣ ಸಿದ್ಧವಾಗುತ್ತದೆ. ನಾವು ಆ ಷರತ್ತುಗಳನ್ನು ನಮ್ಮ ಸದಸ್ಯರ ಮೇಲೆ ಹೇರುತ್ತಿದ್ದೇವೆ ಎಂದು ಅವರೆಲ್ಲ ಹೇಳುತ್ತಾರೆ. ಪ್ರಭುಪಾದ, ಹೌದು, ನಾವು ಕೆಟ್ಟದ್ದರಿಂದ ಒಳ್ಳೆಯದಾಗುವಂತೆ ಮೆದುಳು ತೊಳೆಯುವ ಕೆಲಸವನ್ನು ಮಾಡುತ್ತಿದ್ದೇವೆ. ಇದೇ ನಮ್ಮ ಕಾರ್ಯ. ನಾವು ಎಲ್ಲ ಪಟಿಂಗತನದಿಂದಲೂ ಮೆದುಳನ್ನು ಮುಕ್ತಗೊಳಿಸುತ್ತಿದ್ದೇವೆ. ನಿಮ್ಮ ಮೆದುಳೆಲ್ಲ ಹೊಲಸಿನಿಂದ ತುಂಬಿಕೊಂಡಿವೆ. ಮಾಂಸ ಸೇವನೆ, ಅನೈತಿಕ ಲೈಂಗಿಕತೆ, ಜೂಜಾಟ ಇತ್ಯಾದಿ. ಆದ್ದರಿಂದ ನಾವು ಅದನ್ನೆಲ್ಲ ತೊಳೆಯುತ್ತಿದ್ದೇವೆ. ಚೇತೋ ದರ್ಪಣ ಮಾರ್ಜನಂ ಶೃಣ್ವಂತಾಂ ಸ್ವಕತಃ ಕೃಷ್ಣಃ ಪುಣ್ಯಶ್ರವಣ ಕೀರ್ತನಃ ಹೃದ್ಯಂತ ಸ್ತೋಹಿ
ಅಭದ್ರಾಣಿ ಎಂದರೆ ಅಮಂಗಲ ವಸ್ತುಗಳು. ಆದ್ದರಿಂದ ಕೆಟ್ಟ ವಸ್ತುಗಳನ್ನು ತೊಳೆಯಬೇಕು. ನೀವು ಮನೆಯನ್ನು ಸ್ವಚ್ಛಗೊಳಿಸುವುದಿಲ್ಲವೇ? ನಿಮ್ಮ ಕೊಠಡಿಯನ್ನು ಸ್ವಚ್ಛಗೊಳಿಸುವುದಿಲ್ಲವೇ? ಅದು ಮೆದುಳು ತೊಳೆಯುವ ಕೆಲಸವೇನೂ ಅಲ್ಲ. ನೀವು ನಿಮ್ಮ ಕೋಣೆಯನ್ನು ಚೆನ್ನಾಗಿ ಉಜ್ಜಿ ತೊಳೆದರೆ ನಿಮ್ಮನ್ನು ಅಪೇಕ್ಷಿಸುವರು ಯಾರು? ಆದರೆ ನೀವು ಎಂತಹ ರಾಸ್ಕಲ್ಗಳು ನಮ್ಮನ್ನೇ ಕೇಳುತ್ತೀರಿ. ನೀವು ಈ ಕಸವನ್ನೆಲ್ಲ ಏಕೆ ತೊಳೆಯುತ್ತಿದ್ದೀರಿ? ನಾವು ಕಸವನ್ನೆಲ್ಲ ತೊಳೆಯುತ್ತಿದ್ದೇವೆ. ನೀವು ಅದನ್ನು ಪ್ರತಿಭಟಿಸುತ್ತಿದ್ದೀರಿ. ಇದೇ ನಿಮ್ಮ ಬುದ್ಧಿವಂತಿಕೆ. ಆದರೆ ಬುದ್ಧಿವಂತ ಜನ ಕಸವನ್ನು ಚೊಕ್ಕಟಗೊಳಿಸುತ್ತಾರೆ. ತೊಳೆಯುವುದೇ ನಾಗರಿಕತೆಯ ಕಾನೂನು. ನಾವು ಮಾಡುತ್ತಿರುವುದು ಅದನ್ನೇ. ವೈದಿಕ ಸಾಹಿತ್ಯದ ಪ್ರಕಾರ ನೀವು ವಾಸ್ತವವಾಗಿ ಅಸ್ಪೃಶ್ಯರು. ನಾವೀಗ ನಿಮ್ಮನ್ನು ಸ್ಪರ್ಶಿಸಲು ಬಂದಿದ್ದೇವೆ. ಆದ್ದರಿಂದ ನಿಮ್ಮ ಮೆದುಳನ್ನು ಮೊದಲು ತೊಳೆಯಬೇಕಾಗಿದೆ. ನಿಮ್ಮ ಮೆದುಳನ್ನು ತೊಳೆಯದಿದ್ದರೆ ನಿಮಗೆ ಕೃಷ್ಣ ಅರ್ಥವಾಗುವುದಿಲ್ಲ. ಮನುಷ್ಯನ ಯೋಗ್ಯತೆ ಗೊತ್ತಾಗುವುದು ಅವನ ಸಹಚರಿಗಳಿಂದ. ನೀವು ನಾಯಿಯೊಂದಿಗೆ ಮಲಗುತ್ತೀರಿ, ನಾಯಿಯೊಂದಿಗೆ ತಿನ್ನುತ್ತೀರಿ. ನಾಯಿಯೇ ನಿಮ್ಮ ಆಪ್ತ ಮಿತ್ರ. ಆದ್ದರಿಂದ ನೀವೆಲ್ಲ ಯಾರು ಹೇಳಿ? ನಿಮ್ಮನ್ನು ಉಜ್ಜಬೇಕು, ತೊಳೆಯಬೇಕು. ರಾಮೇಶ್ವರ. ಸಾಕ ಮಾತಾಜಿ? ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲ ಮುಂದೆ ಓಕೆ ಆಯ್ತಾ? ಬೇರೆ ಯಾರು ಓದ್ಲಿಕ್ಕಿಲ್ವಾ? ನಾನೇ ಓದ್ಲ ಮಾತಾಜಿ? ಇಲ್ಲ, ಸಾಕು. ರಾಮೇಶ್ವರ. ಆದರೆ ಅವರ ವಾದ ಇದು: ಅಮೆರಿಕದಲ್ಲಿ ಪ್ರಮಾಣಿತ. ಓದೋದ ಮಾತಾಜಿ? ಸಾಕು ಅಂತ ಹೇಳಿದ್ನಲ್ಲ. ಎಸ್, ಶ್ರೀಲ ಪ್ರಭುಪಾದಕ್ಕೆ ಈಚಾಯ್. ಸೊ ಈಗ ಇಲ್ಲಿ ಶ್ರೀಲ ಪ್ರಭುಪಾದರು ಮುಂಬೈಯಲ್ಲಿ ರಾಮೇಶ್ವರ ಸ್ವಾಮಿ ಜೊತೆ ಕುಳಿತಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ರಾಮೇಶ್ವರ ಸ್ವಾಮಿ ಹೇಳ್ತಿದ್ದಾರೆ, ಪ್ರಾಧ್ಯಾಪಕರ ಮತ್ತು ತತ್ವಶಾಸ್ತ್ರಜ್ಞರ ಒಂದು ರಾಷ್ಟ್ರವ್ಯಾಪಿ ಸಮಿತಿಯು ರೂಪುಗೊಂಡು ನ್ಯೂಯಾರ್ಕ್ ಕಟ್ಲೆಯಲ್ಲಿ ಕೃಷ್ಣ ಪ್ರಜ್ಞೆಯ ಪಂಥದವರ ಪರವಾಗಿ ಹೋರಾಡಲು ನಿಂತಿದೆ. ಅಲ್ಲದೆ ಅನೇಕ ನ್ಯಾಯವಾದಿಗಳು, ಮನಃಶಾಸ್ತ್ರಜ್ಞರು ಸಹಾನುಭೂತಿ ತೋರುತ್ತಿದ್ದಾರೆ. ಅಂದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆಯ ಒಂದು ಪರವಾಗಿ ಹೋರಾಡಲು ನಿಂತಿದೆ. ಅದಕ್ಕೆ ಅನೇಕ ಮಂದಿಯ ಸಹಾನುಭೂತಿ ಕೂಡ ಇದೆ. ಅಲ್ಲದೆ ನ್ಯಾಯವಾದಿಗಳು ಮತ್ತು ಮನಃಶಾಸ್ತ್ರಜ್ಞರು ಸಹಾನುಭೂತಿ ತೋರ್ತಿದ್ದಾರೆ. ಆಗ ಪ್ರಭುಪಾದರು ಹೇಳ್ತಾರೆ, ಇದೆಲ್ಲ ಕೃಷ್ಣನ ಕರುಣೆ. ಇವೆಲ್ಲ ಆಗಬೇಕೆಂದು ಕೃಷ್ಣ ಬಯಸಿದ್ದ. ಕೃಷ್ಣನು ಬಹಳ ಮಹತ್ವದವನಾಗಿದ್ದುದು ತಾಯಿ ಯಶೋದೆಯ ತೊಡೆಯ ಮೇಲೆ ಮಲಗಿದ್ದಾಗ ಅಲ್ಲ, ಅನೇಕ ರಾಕ್ಷಸರನ್ನು ಕೊಂದಾಗ. ಕೃಷ್ಣ ಆ ಒಂದು ಮಗು ಇರುವಾಗ ಅನೇಕ ರಾಕ್ಷಸರನ್ನು ಕೊಲ್ತಾನೆ. ಅವನು ತಾಯಿಯ ತೊಡೆಯ ಮೇಲಿದ್ದ ದಿವಸದಿಂದಲೇ ರಾಕ್ಷಸರನ್ನು ಕೊಲ್ಲಲಾರಂಭಿಸಿದ್ದ. ಹೇಳ್ಬೋದಾ ಯಾವೆಲ್ಲ ರಾಕ್ಷಸರನ್ನು, ಅಸುರರನ್ನು ಕೃಷ್ಣನು ಕೊಂದಿದ್ದಾನೆ ಮಗು ಇರುವಾಗ? ಹರೇ ಕೃಷ್ಣ. ಪೂತನ, ತಾಟಕಿ, ಪೂತನಿ, ತಾಟಕಿ. ಅವನು ತಾಯಿಯ ತೊಡೆಯ ಮೇಲಿದ್ದ ದಿವಸದಿಂದಲೇ ರಾಕ್ಷಸರನ್ನು ಕೊಲ್ಲಲಾರಂಭಿಸಿದ್ದ. ಹಾಗೆ ತಾನು ದೇವೋತ್ತಮ ಪರಮಪುರುಷನೆಂಬುದನ್ನು ಕೃಷ್ಣ ಸಾಧಿಸಿ ತೋರಿಸಿದ್ದ. ಇಲ್ಲದ್ರೆ ತಾಯಿಯ ತೊಡೆಯ ಮೇಲೆ ಮಗು ರಾಕ್ಷಸರನ್ನು ಕೊಲ್ಲುವುದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಇಲ್ಲಿ ಭಗವಂತ ಕೃಷ್ಣ ದೇವೋತ್ತಮ ಪರಮಪುರುಷ, ಹಾಗಾಗಿ ಈ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಅದನ್ನು ತೋರಿಸ್ಕೊಟ್ಟಿದ್ದ. ಆದ್ದರಿಂದ ಆ ಜನ ಕೃಷ್ಣನನ್ನೇ ಬಿಟ್ಟಿರಲಿಲ್ಲ ಎಂದ ಮೇಲೆ ನಮ್ಮ ಪಾಡೇನು? ಪ್ರಹ್ಲಾದನನ್ನೇ ಇವರು ಬಿಡಲಿಲ್ಲ. ನೀವು ದೇವರ ವಿಷಯ ಎತ್ತಿ ಕೂಡಲೇ ವಿರೋಧ ಹುಟ್ಟಿಕೊಳ್ಳುತ್ತದೆ. ಪ್ರಹ್ಲಾದನಿಗೆ ಯಾರು ವಿರೋಧಿಯಾಗಿದ್ರು?
ಹರೇ ಕೃಷ್ಣ. ತಂದೆ ಹಿರಣ್ಯಕಶಿಪು. ತಂದೆ ಹಿರಣ್ಯಕಶಿಪುವೇ ವಿರೋಧಿಯಾಗಿದ್ದ. ಯಾಕೆ ಹಿರಣ್ಯಕಶಿಪು ವಿರೋಧಿಯಾಗಿದ್ದ? ನಾನೇ ದೇವ್ರು, ನಾರಾಯಣ ದೇವ್ರಲ್ಲ ಅಂತ ಹೇಳ್ತಿದ್ದ. ಹಾ, ಭಗವಂತನ ವಿರುದ್ಧ ಅಂದ್ರೆ ಭಗವಂತನನ್ನು ಗುಣಗಾನ ಮಾಡ್ತಾ ಇದ್ರು ಯಾರು? ಪ್ರಹ್ಲಾದ ಮಹಾರಾಜರು. ಅದು ಹಿರಣ್ಯಕಶಿಪುಗೆ ಆಗ್ತಾ ಇರ್ಲಿಲ್ಲ. ಯೇಸು ಕ್ರಿಸ್ತನನ್ನು ಸಿಲುಬೆಗೆ ಏರಿಸಿದರು. ಸದ್ಯ ಈಗಿನವರು ದಯಾಶೀಲರು. ನನ್ನನ್ನಾಗಲಿ ನನ್ನ ಜನರನ್ನಾಗಲಿ ಸಿಲುಬೆಗೆ ಏರಿಸಲಿಲ್ಲ. ಆದರೆ ಈ ಅಪಾಯಗಳಿಗೆಲ್ಲ ನಾವು ಸಿದ್ಧರಾಗಿರ್ಬೇಕು. ನಿತ್ಯಾನಂದ ಪ್ರಭುಗಳಿಗೆ ತುಂಬಾ ಪೆಟ್ಟು ಬಿತ್ತು. ಸೊ ಇಲ್ಲಿ ಶಿಲಾ ಪ್ರಭುಪಾದರು ಹೇಳ್ತಾ ಇದ್ದಾರೆ ಏನಂತೇಳಿ, ಈ ಒಂದು ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಜನರು ಏನು ವಿರೋಧಿಸಿಲ್ಲ. ಆದ್ರೆ ನಾವು ಎಲ್ಲಾ ಅಪಾಯಗಳನ್ನು ಎದುರಿಸ್ಲಿಕ್ಕೆ ಸಿದ್ಧರಿರ್ಬೇಕು ಅಂತ ಹೇಳ್ತಾರೆ. ನಿತ್ಯಾನಂದ ಪ್ರಭುಗಳಿಗೆ ತುಂಬಾ ಪೆಟ್ಟು ಬಿತ್ತು. ನಿಮ್ಗೆ ಗೊತ್ತಿದೆ ನಿತ್ಯಾನಂದ ಪ್ರಭುಗಳು ಯಾರು? ಹರೇ ಕೃಷ್ಣ. ಅವರು ಬಲರಾಮರ ಇದು. ಹಾ, ಬಲರಾಮನ ಅವತಾರ. ಅವತಾರ. ಪ್ರಭುಗಳಿಗೆ ಯಾಕೆ ಪೆಟ್ಟು ಬಿತ್ತು? ಜಗೈ ಮದೈ ಅವರು. ಜಗೈ ಮದೈ ಯಾರವರು? ಜಗೈ ಮದೈ ಅವರು ಬ್ರಾಹ್ಮಿನ್ಸ್ ಇರ್ತಾರೆ, ಆದ್ರೆ ಅವರೆಲ್ಲ ಬೇಡದೆಲ್ಲ ಇದೇ ಮಾಡ್ತಾ ಇರ್ತಾರೆ. ಹಾ, ಸಂಘ, ರಾಂಗ್ ಸಂಘ ಎಲ್ಲ. ಹಾ, ಯಾಕೆ ಅವರು ಜಗೈ ಮದೈ ನಿತ್ಯಾನಂದರಿಗೆ ಯಾಕೆ ಆ ಒಂದು ಪೆಟ್ಟನ್ನು ಮಾಡುವಂಥದ್ದು? ಯಾಕಂದ್ರೆ ಎಲ್ಲ ಕಡೆ ಅವ್ರು ಕೀರ್ತನೆ ಮತ್ತೆ ಇದೆಲ್ಲ ಒಳ್ಳೆ ಇದನ್ನೆಲ್ಲ ಸ್ಪ್ರೆಡ್ ಮಾಡ್ತಾರಲ್ಲ. ಹಾ, ಅವರಿಗೂ ಕೂಡ ಅವರು ಏನ್ ಮಾಡ್ತಾರೆ? ಈ ಒಂದು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಅಂತ ಹೇಳಿ ಉಪದೇಶ ಮಾಡ್ಲಿಕ್ಕೆ ಹೋಗ್ತಾರ? ಹರೇ ಕೃಷ್ಣ. ಆಗ ನಿತ್ಯಾನಂದ ಪ್ರಭುಗಳಿಗೆ ಏನ್ ಮಾಡ್ತಾರೆ? ಅವರು ಹಲ್ಲೆಯನ್ನು ಮಾಡ್ತಾರೆ. ಯಾಕೆಂದ್ರೆ ಅದು ಅವರ ಪ್ರವೃತ್ತಿ ಆಗಿತ್ತು. ಅವರು ಯಾವುದೆಲ್ಲ ಒಂದು ನಾವೀಗ ಏನು ಹೇಳ್ತೇವೆ 4 ನಿಯಂತ್ರಕ ತತ್ವಗಳು, ಅದನ್ನೆಲ್ಲ ಅವರು ಮೀರಿದ್ರು ಅಲ್ವಾ. ನಂತರ ಹರಿದಾಸ ಠಾಕೂರರನ್ನು 22 ಬಜಾರ್ಗಳಲ್ಲಿ ಹೊಡೆಯಲಾಯಿತು. ಈ ಕೆಲಸವೇ ಹಾಗೆ. ಯಾಕೆ ಹರಿದಾಸ್ ಠಾಕೂರರನ್ನು ಈ ರೀತಿಯಾಗಿ ಅವರಿಗೆ ತೊಂದರೆ ಹಿಂಸೆಯನ್ನು ಕೊಟ್ಟಿದ್ರು? ಅವರು ಮ್ಲೇಚ್ಛ ಆಗಿ ಹಿಂದೂ ಇದನ್ನು ಫಾಲೋ ಮಾಡ್ತಿದ್ರು. ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇದ್ರು. ರಾಮೇಶ್ವರರು ಹೇಳಿದರು, ಅಮೆರಿಕದಲ್ಲಿ ಹರೇ ಕೃಷ್ಣ ಎಂದರೇನು ಎಂದು ಕೇಳಲು ಎಲ್ಲರನ್ನೂ ಸಿದ್ಧಪಡಿಸುತ್ತಿದ್ದಾರೆ. ಏನಿದು ಹರೇ ಕೃಷ್ಣ ಅಂತ ಹೇಳೋದಕ್ಕೆ ಎಲ್ಲರನ್ನು ಸಿದ್ಧಪಡಿಸ್ತಾ ಇದ್ರು ಅಂತ ಹೇಳಿ ರಾಮೇಶ್ವರರು ಹೇಳ್ತಾರೆ. ಅದಕ್ಕೆ ಶಿಲಾ ಪ್ರಭುಪಾದರು ಹೇಳ್ತಾರೆ, ಅದು ನಮಗೆ ಲಾಭವೇ. ಅವರು ಕೂಡ ಹರೇ ಕೃಷ್ಣ ಸಂಕೀರ್ತನ ಮಾಡುತ್ತಿದ್ದಾರೆ. ಅದಕ್ಕೆ ಹೇಳ್ತಾರಲ್ಲ, ನೀವು ಕೇಳಿರ್ಬೋದಲ್ಲ, ಯಾರಾದ್ರೂ ನಿಂದಿಸಿದ್ರು ಕೂಡ ಹರೇ ಕೃಷ್ಣ ಅಂತ ಹೇಳಿದ್ರೆ ಅವ್ರಿಗೆ ಕೂಡ ಭಗವಂತನ ಅನುಗ್ರಹ ಇರುತ್ತೆ ಅಂತ ಹೇಳಿ. ಯಾಕೆಂದ್ರೆ ಭಗವಂತನ ಪವಿತ್ರ ನಾಮವನ್ನು ಅವರು ಉಚ್ಚರಿಸ್ತಾ ಇದ್ದಾರೆ. ಹಾಗಾಗಿ ರಾಮೇಶ್ವರರು ಹೇಳಿದರು, ಆದರೂ ಅವರನ್ನು ಸೋಲಿಸಲು ನಾವು ಪ್ರಚಂಡ ಸಾಧನೆ ಮಾಡ್ಬೇಕು. ಸೊ ಯಾರೇ ಈ ವಿರೋಧಿಗಳೆಲ್ಲ ಇರ್ತಾರೆ ಅವ್ರಿಗೊಂದು ಸರಿಯಾದ ಪಾಠ ಕಲಿಸ್ಬೇಕು ಅಂತ ಹೇಳ್ತಾರೆ ರಾಮೇಶ್ವರರು. ಹಾಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹೌದು ಹೌದು, ಅದು ಅಗತ್ಯ. ನೀವು ನಿದ್ದೆ ಮಾಡಬೇಡಿ. ನಾನು ನಿನ್ನ ಸ್ನೇಹಿತ, ನಾನೇ ದೇವರು, ನೀನು ಇಲ್ಲಿ ಮಲಗು, ನಾನೇ ಎಲ್ಲ ಮಾಡುತ್ತೇನೆ ಎಂದು ಕೃಷ್ಣನು ಅರ್ಜುನನಿಗೆ ಹೇಳಲೇ ಇಲ್ಲ. ನೀವು ಹೋರಾಡಲೇಬೇಕು. ಕೃಷ್ಣ ಹೇಳಿದ, ನೀನು ಯುದ್ಧ ಮಾಡು, ನನ್ನನ್ನು ಸ್ಮರಿಸಿಕೋ. ಮಾಮನುಸ್ಮರ ಯುದ್ಧಚ, ನನ್ನನ್ನು ಸ್ಮರಿಸಿಕೊಂಡು ನೀನು ಯುದ್ಧ ಮಾಡು ಅಂತ ಹೇಳ್ತಾನೆ ಅಲ್ಲ ಕೃಷ್ಣ. ಇಲ್ಲ ನೀನ್ ಸುಮ್ನೆ ಕುತ್ಕೋ, ನಾನೆಲ್ಲ ಯುದ್ಧ ಮಾಡಿ ಬರ್ತೀನಿ, ನೀ ರೆಸ್ಟ್ ತಗೋ ಅಂತ ಹೇಳಿಲ್ಲ ಕೃಷ್ಣ. ಆಗ ನಾನೇ ಎಲ್ಲವನ್ನು ಮಾಡ್ತೇನೆ. ಕೃಷ್ಣನನ್ನು ಸ್ಮರಿಸಲು ಇದು ಒಂದು ಒಳ್ಳೆಯ ಅವಕಾಶ. ಸೊ ಇಲ್ಲಿ ಪ್ರಭುಪಾದರು ಈ ಒಂದು ಯಾರು ಇದನ್ನೆಲ್ಲ ಈ ಒಂದು ಕೃಷ್ಣ ಪ್ರಜ್ಞೆಗೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ತಕ್ಕ ಪಾಠವನ್ನು ಕಲಿಸುವ ಅಂತ ಹೇಳಿ ಈಗ ಮುಂದೆ ಹೋಗ್ತಾರೆ. ಸೊ ಕೃಷ್ಣ ಪ್ರಜ್ಞೆಯ ಚಳುವಳಿಯು ಅನೈತಿಕ ಲೈಂಗಿಕ ಜೀವನ, ಮಾಂಸ ಸೇವನೆ ಮತ್ತು ಮಾದಕ ವಸ್ತು ಸೇವನೆಗಳನ್ನು ಅತ್ಯುಗ್ರವಾಗಿ ವಿರೋಧಿಸುತ್ತಿರುವುದರಿಂದ ಅಮೆರಿಕದ ಭೋಗವಾದಿಗಳಿಗೆ ತೀವ್ರ ಆಘಾತವಾಗಿದೆ ಎಂದು ಶ್ರೀಲ ಪ್ರಭುಪಾದರು ವಿವರಿಸಿದರು. ಯಾಕೆ ವಿರೋಧಿಸ್ತಿದ್ರು ಅಮೆರಿಕದವರು? ಯಾಕೆಂತ ಹೇಳಿದ್ರೆ ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಉಂಟಾಗ್ತಿತ್ತು. ಎಲ್ಲರಿಗೂ ಕೂಡ ನಾವು ಸಂತೋಷವಾಗಿರ್ಬೇಕು, ಹೋಗಿಸ್ಬೇಕು, ಈ ಒಂದು ಆಲೋಚನೆ ಇರ್ತದೆ. ಅದಕ್ಕೆ ಅಡ್ಡಿ ಉಂಟು ಮಾಡಿದಾಗ ಅಂದ್ರೆ
ಯಾವುದೆಲ್ಲ ಇದೆಲ್ಲವೂ ನಿಷಿದ್ಧ ಅಂತ ಹೇಳ್ತವೆ, ಆಗ ಜನರಿಗೆ ಸ್ವಾಭಾವಿಕವಾಗಿ ಏನ್ ಬರುತ್ತೆ, ಅದ್ರ ವಿರುದ್ಧ ಹೋರಾಡ್ಬೇಕು ಅಂತ ಆಗ್ತದೆ. ಯಾಕಂದ್ರೆ ಅವರಿಗೆ ಸಂತೋಷ, ಅವರಿಗೆ ನಿಜವಾದ ಸಂತೋಷ ಏನು ಅಂತ ಗೊತ್ತಿರೋದಿಲ್ಲ. ಈ ಒಂದು ತಾತ್ಕಾಲಿಕವಾದ ಸಂತೋಷವನ್ನೇ ನಿಜವಾದ ಸಂತೋಷ ಎಂದು ಅವರು ಭಾವಿಸ್ತಾರೆ. ಈ ಅಕ್ರಮ ಅನೈತಿಕ ಲೈಂಗಿಕ ಜೀವನ ಆಗ್ಲಿ ಅಥವಾ ಮಾಂಸ ಸೇವನೆ, ಮಾದಕ ವಸ್ತು ಸೇವನೆ, ಇದನ್ನೆಲ್ಲವನ್ನು ಮಾಡುವುದೇ ಒಂದು ಏನ್ ಹೇಳ್ತಾರಲ್ಲ, ಅದೇ ಒಂದು ಅವರ ಜೀವನದ ಗುರಿ ಎಂದು ತಿಳಿದುಕೊಂಡಿರ್ತಾರೆ. ಒಬ್ಬ ಮನುಷ್ಯನು ಈ ಚಟವನ್ನು ಬಿಡುತ್ತಿರುವುದು ಅವರಿಗೆಲ್ಲ ಎಷ್ಟು ಆಘಾತವನ್ನುಂಟು ಮಾಡಿದೆ ಎಂದರೆ ಅದು ಅಂತರಾಳದ ಧಾರ್ಮಿಕ ಅನುಭವದ ಪರಿಣಾಮ ಎಂದರೆ ಅವರೆಲ್ಲ ನಂಬಲು ತಯಾರಿಲ್ಲ. ಹಿಂದಿನ ಕಟ್ಲೆಗೆ ಸಂಬಂಧಿಸಿದಂತೆ ಈ ಲಾಸ್ ಏಂಜಲ್ಸ್ ನಲ್ಲಿ ಕುಳಿತಿರುವ ಮುದುಕ ತನಗಾಗಿ ಹಣ ಸಂಗ್ರಹಿಸುವಂತೆ ಹುಡುಗರನ್ನು ಪುಸಲಾಯಿಸುತ್ತಿದ್ದಾನೆ ಎಂದು ಜರ್ಮನಿಯಲ್ಲಿ ಆರೋಪಿಸಲಾಗಿತ್ತು. ಅವರು ಹಣ ತಂದು ಸುರಿಯುತ್ತಿದ್ದಾರೆ, ನಾನು ಅದನ್ನೆಲ್ಲ ಅನುಭವಿಸುತ್ತಿದ್ದೇನೆ ಎಂದು ಅವರು ಭಾವಿಸಿದ್ದಾರೆ ಎಂದು ಪ್ರಭುಪಾದರು ಹೇಳಿದರು. ಅಂದ್ರೆ ಈಗ ಏನ್ ಹೇಳ್ತಾರೆ, ತಪ್ಪು ತಿಳಿಯುವಂಥದ್ದು ಅದು ಹಾಗೆ ಅಲ್ಲ, ಸ್ವಾಭಾವಿಕ. ಈ ರೀತಿಯಾಗಿ ತಪ್ಪು ತಿಳಿತಾರೆ ಜನರು. ಯಾಕಂದ್ರೆ ಅವರಿಗೆ ಆ ಒಂದು ಸಂಘದಲ್ಲಿ ಹೋಗಿ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಜನರಿಗೆ ಈ ಒಂದು ಮರಳಿ ದೇವತ್ವ ಮೆರಡಿಗೆ ಹೋಗ್ಲಿಕ್ಕೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ, ಇದು ಯಾವುದನ್ನು ತಿಳಿದುಕೊಳ್ತಾ ಇರ್ಲಿಲ್ಲ. ಅದನ್ನ ಇಲ್ಲಿ ಪ್ರಭುಪಾದರು ಸ್ಮರಿಸ್ತಾ ಇದ್ದಾರೆ. ಇನ್ನೊಂದು ಸಂಗತಿಯನ್ನು ಶ್ರೀಲ ಪ್ರಭುಪಾದರು ನೆನಪಿಸಿಕೊಂಡು ಹೇಳಿದರು. 1969ರಲ್ಲಿ ಲಾಸ್ ಏಂಜಲ್ಸ್ ನ ಕೃಷ್ಣ ದೇವಾಲಯವು ಕೆಲವು ಕಾರುಗಳನ್ನು ಖರೀದಿಸಿದಾಗ ಶಿಷ್ಯರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಹೋದಾಗ ಅಕ್ಕಪಕ್ಕದವರಿಗೆಲ್ಲ ಮಾತ್ಸರ್ಯ ಬಂದಿತ್ತು. ಶ್ರೀಲ ಪ್ರಭುಪಾದರು ಅವರುಗಳನ್ನು ಕೂಡ ಕೃಷ್ಣ ಪ್ರಜ್ಞೆಯ ಸಮುದಾಯಕ್ಕೆ ಸೇರಿಕೊಳ್ಳಿ, ನಮ್ಮ ಜೊತೆಗೆ ಇರಿ ಎಂದು ಆಹ್ವಾನಿಸಿದರು. ಈಗ ಶಿಷ್ಯರು ಆ ಒಂದು ಸಂಖ್ಯೆ ಹೆಚ್ಚು ಆದಾಗೆ ಏನಾಗುತ್ತೆ, ಉಳಿದವರಿಗೆ ಅದನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ, ಅವರಲ್ಲಿ ಮಾತ್ಸರ್ಯ ಉಂಟಾಗ್ತಿತ್ತು, ಮತ್ಸರ ಉಂಟಾಗ್ತಿತ್ತು, ಅಸೂಯೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಈ ಒಂದು ಕೃಷ್ಣ ದೇವಾಲಯ ಅಂದ್ರೆ ಇದು ಯಾಕೆ ಈಗ ಒಂದು ಉನ್ನತ ಒಂದು ಕಾಸ್ಟ್ಲಿ ಕಾರ್ಸ್ ಎಲ್ಲ ಕಾರುಗಳನ್ನೆಲ್ಲ ಖರೀದಿ ಮಾಡ್ತಾರೆ, ಅದು ಭಗವಂತನ ಸೇವೆಗಾಗಿ. ಶ್ರೀಲ ಪ್ರಭುಪಾದರು ಅವರುಗಳನ್ನು ಕೂಡ ಏನ್ ಹೇಳ್ತಾರೆ, ಯಾರು ಮತ್ಸರಿಗಳಿರ್ತಾರೆ, ಅಸೂಯೆಯನ್ನು ವ್ಯಕ್ತಪಡಿಸ್ತಾ ಇದ್ರು, ಅವರನ್ನೆಲ್ಲ ಕೃಷ್ಣ ಪ್ರಜ್ಞೆಗೆ ಬನ್ನಿ ಅಂತ ಹೇಳ್ತಾ ಇದ್ರು, ನಮ್ಮ ಜೊತೆಗೆ ಇರಿ ಎಂದು ಆಹ್ವಾನಿಸಿದರು. ಆದ್ರೆ ಯಾವಾಗಲೂ ಅವರುಗಳದೊಂದೇ ಉತ್ತರ ಇಲ್ಲ. ಶ್ರೀಲ ಪ್ರಭುಪಾದರು ವಿರೋಧಗಳು ಎಷ್ಟೆಷ್ಟು ಗೊಂದಲಗಳನ್ನು ಸೃಷ್ಟಿಸುತ್ತಾ ಹೋಗುತ್ತವೋ ಕೃಷ್ಣ ಪ್ರಜ್ಞೆ ಅಷ್ಟಷ್ಟು ಪ್ರಸಿದ್ಧವಾಗುತ್ತದೆ ಎಂದರು. ಹಾಗೆ ಆಹ್ವಾನಿಸಿದ್ರೆ ಅವರು ಈ ಒಂದು ಕೃಷ್ಣ ಪ್ರಜ್ಞೆಯ ಸಮುದಾಯಕ್ಕೆ ಸೇರಿಕೊಳ್ತಿರ್ಲಿಲ್ಲ. ಆದ್ರೆ ಪ್ರಭುಪಾದ ಹೇಳ್ತಾರೆ ಏನಂತೇಳಿ, ಎಷ್ಟೇ ಒಂದು ಅದಕ್ಕೆ ಅಗೇನ್ಸ್ಟ್ ಆಗಿ ಹೋಗ್ತಾರೆ ಜನರು, ಅಷ್ಟೇ ಕೃಷ್ಣ ಪ್ರಜ್ಞೆ ಪ್ರಸಿದ್ಧವಾಗ್ತದೆ. ತಮ್ಮ ಉಗ್ರ ಪ್ರಚಾರಕ್ಕೆ ಜನ ಸ್ಪಂದಿಸುತ್ತಿದ್ದಾರೆ ಎಂದು ಅವರು ವಾದಿಸಿದರು. ಯಾಕೆಂದ್ರೆ ಈಗ ಯಾರು ವಿರೋಧಿಸ್ತಾರೆ ಅವರು ಕೂಡ ಈ ಹರೇ ಕೃಷ್ಣ ಸಂಘ ಈ ರೀತಿಯಾಗಿ ಹೇಳ್ತಾರಲ್ಲ, ಹರೇ ಕೃಷ್ಣ ಅದು ಒಂದು ರೀತಿಯಾದ ಪ್ರಚಾರ ಆಗುತ್ತೆ ಅಂತ ಹೇಳಿ ಜನರು ಗುರುತಿಸ್ತಾರೆ. ಅವಾಗ ಯಾರು ವಿರೋಧಿಸಿದ್ರು ಅವ್ರ ಹೆಸರು ಹೇಳಿದಾಗ, ಓ ಈ ಒಂದು ಹರೇ ಕೃಷ್ಣ ಸಂಘ ಇದೆಯಾ, ಸರಿ ಅಂತ ಹೇಳಿಕೊಂಡು ನೋಡ್ಲಿಕ್ಕೆ ಬರ್ತಾರೆ. ಅವರೆಲ್ಲ ಯಾರು ಈ ಒಂದು ವಿರೋಧಗಳನ್ನು ಮಾಡ್ತಾರೆ, ಅವರೆಲ್ಲ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ನಾಯಿಗಳು, ಹಂದಿಗಳು, ಅವರಿಗೆ ನನ್ನ ಧಿಕ್ಕಾರ ಅಂತ ಹೇಳಿ. ವಿಶ್ವಸಂಸ್ಥೆಯಾದರೂ ಹೊಗಳುವ ನಾಯಿಗಳ ಒಂದು ಗುಂಪು, ಅದು ನಿಜ. ಶಿಕಾಗೋನಲ್ಲಿ ನಾನು ಹೇಳಿದ್ದೆ, ಸ್ತ್ರೀಯರೇ ನಿಮಗೆ ಸ್ವಾತಂತ್ರ್ಯ ಸಿಕ್ಕಲಾರದು, ಆಗ ನಾನು ಎಲ್ಲರ ಟೀಕೆಗೆ ವಸ್ತುವಾಗಿದ್ದೆ. ಯಾಕೆಂದ್ರೆ ಸ್ತ್ರೀಯರಿಗೆ ಈಗ ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ ನಾವು ಈಗ ನಂಬಿದ್ದೇವೆ. ಆದ್ರೆ ಸ್ವಾತಂತ್ರ್ಯ ಸಿಗೋದು ಅಂತ ಹೇಳಿದ್ರೇನು, ಈಗ ಕೂಡ ಸ್ತ್ರೀಯರು ಮಧ್ಯರಾತ್ರಿಯಲ್ಲಿ ಒಬ್ಬರೇ ಸಂಚಾರ ಮಾಡ್ಲಿಕ್ಕೆ ಆಗ್ತದ? ಇದನ್ನ ಪ್ರಭುಪಾದರು ಹೇಳ್ತಾ ಇದ್ರು. ಅವ್ರಿಗೇನಾದ್ರೂ ಒಂದು ರಕ್ಷಣೆ ಇದೆಯಾ? ಇಲ್ಲ. ಮತ್ತೆ ಸ್ವಾತಂತ್ರ್ಯ ಅಂದ್ರೇನು ಅಂತ ಹೇಳಿ. ಭಕ್ತರು ಮೈಯೆಲ್ಲ ಕಣ್ಣಾಗಿರಬೇಕು ಮತ್ತು ಕೃಷ್ಣ ಪ್ರಜ್ಞೆಯ ಚಳುವಳಿಯನ್ನು ಬುದ್ಧಿವಂತಿಕೆಯಿಂದ ಸಮರ್ಥಿಸಿಕೊಂಡು ಹೋಗಬೇಕು ಎಂದು ಹೇಳಿ ಇನ್ನೂ ಒಂದು ಮಹತ್ವದ ಸಿದ್ಧಾಂತ ಇಲ್ಲಿ ಕೆಲಸ ಮಾಡುತ್ತಿದೆ ಎಂಬುದನ್ನು ನೀವೆಲ್ಲ ಅರಿತುಕೊಳ್ಳಬೇಕು. ಈ ವಿರೋಧವು ಇಸ್ಕಾನ್ನ ಪ್ರಾಮಾಣಿಕತನವನ್ನು ಎತ್ತಿ ತೋರಿಸುತ್ತದೆ. ಕಾಳಿಂಗ ಸರ್ಪದೊಂದಿಗೆ ಹೋರಾಡಿದ ಸಂದರ್ಭದಲ್ಲಿ
ಇತರ ಶತ್ರುಗಳೊಂದಿಗೆ ಹೋರಾಡಿದ ಸಂದರ್ಭದಲ್ಲಿ ಅಥವಾ ಬಾಲಕನಾಗಿದ್ದಾಗ ಯಮುನಾ ನದಿಗೆ ಬಿದ್ದ ಸಂದರ್ಭದಲ್ಲಿ ಶ್ರೀಕೃಷ್ಣ ಕೂಡ ಘರ್ಷಣೆಯ ಚಟುವಟಿಕೆಗಳ ಕೇಂದ್ರ ಸ್ಥಾನದಲ್ಲಿದ್ದ. ಆ ಒಂದು ಬಾಲಕನಾಗಿ ಎಷ್ಟೆಲ್ಲ ಒಂದು ಲೀಲೆಗಳನ್ನು ಮಾಡ್ತಾನೆ ಶ್ರೀಕೃಷ್ಣ. ಆದ್ರೆ ಯಾರು ಈ ಮೂಢರು ಹೇಳ್ತಾರಲ್ಲ, ಅವರು ಅವಜಾರಂತಿ ಮಾಮೂಢ ಅಂದ್ರೆ ಈ ಮೂಢರು ಏನ್ ತಿಳಿತಾರೆ, ಓ ಕೃಷ್ಣ ನಮ್ಮಾಗೆ ಸಾಮಾನ್ಯ ಮನುಷ್ಯ ಅಂತ ಹೇಳಿ ತಿಳ್ತಾರೆ, ಬರ್ತಾನೆ ಹೋಗ್ತಾನೆ ಅಂತ. ಯಾಕೆಂದ್ರೆ ಅವರು ಭಗವಂತನ ಆ ಒಂದು ಲೀಲೆಗಳನ್ನು ಅರಿತುಕೊಳ್ಳುವ ಶಕ್ತಿ ಇರೋದಿಲ್ಲ ಅವರಿಗೆ. ಅದನ್ನ ಇಲ್ಲಿ ಹೇಳ್ತಾರೆ. ಅಲ್ಲಿ ಕೂಡ ವಿರೋಧಗಳು ಇದ್ದವು. ಇದೇ ವೃಂದಾವನದ ಸೊಗಸು. ಪ್ರಭುಪಾದರು ಹೇಳಿದರು, ಕೃಷ್ಣನು ಕಾಳಿಂಗನೊಂದಿಗೆ ಹೋರಾಡಲು ಯಮುನಾ ನದಿಗೆ ಇಳಿದಾಗ ಅದು ಯಶೋದೆಗಾಗಲಿ ನಂದನಿಗಾಗಲಿ ಸ್ನೇಹಿತರಿಗಾಗಲಿ ಕುಟುಂಬ ವರ್ಗದವರಿಗಾಗಲಿ ಒಳ್ಳೆಯ ಸುದ್ದಿಯೇನೂ ಆಗಿರ್ಲಿಲ್ಲ. ಖಂಡಿತ ಇಲ್ಲ. ಅವರಿಗೆಲ್ಲ ಜೀವ ಹೋದಂತಾಗಿತ್ತು. ಆದರೆ ಆಗಲೂ ಕೇಂದ್ರ ವಸ್ತು ಎಂದರೆ ಶ್ರೀಕೃಷ್ಣನೇ. ಇದು ವೃಂದಾವನ. ಅಲ್ಲಿ ಎಲ್ಲಾ ಸಂಗತಿಗಳಲ್ಲೂ ಕೃಷ್ಣನೇ ಕೇಂದ್ರ. ನಮ್ಮ ಇಂದಿನ ಸ್ಥಿತಿಯು ಹಾಗೆಯೇ ಇದೆ. ವಿರೋಧಿಗಳು ಕೃಷ್ಣನ ವಿರುದ್ಧ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಆದರೆ ಇಲ್ಲೂ ಕೃಷ್ಣನೇ ಕೇಂದ್ರವಾಗಿರುವುದು ನನಗೆ ಸಂತೋಷದ ಸಂಗತಿಯಾಗಿದೆ ಅಷ್ಟೇ. ಈ ಚಳುವಳಿಯ ಸೊಗಸೇ ಇದು. ನಾವು ಸಮಸ್ಯೆಗಳ ಚಕ್ರವ್ಯೂಹದಲ್ಲಿ ಸಿಕ್ಕಿದ್ದರೂ ಕೃಷ್ಣನೇ ಕೇಂದ್ರ. ಇಷ್ಟು ಹೇಳಿ ಶ್ರೀಲ ಪ್ರಭುಪಾದರು ರಾಮೇಶ್ವರರೊಂದಿಗೆ ತಮ್ಮ ಸಂವಾದವನ್ನು ಮುಗಿಸಿದರು. ಸೊ ಇಲ್ಲಿ ಕೇಂದ್ರ ಬಿಂದು ಯಾರು? ಕೃಷ್ಣನೇ ಆಗಿದ್ದಾನೆ. ಅಲ್ಲಿ ವೃಂದಾವನದಲ್ಲಿ ಆ ಒಂದು ಕಾಳಿಂಗ ಮರ್ದನ ಮಾಡುವುದಾಗ್ಲಿ ಅಥವಾ ಇತರ ರಾಕ್ಷಸರನ್ನು ಕೊಲ್ಲುವಾಗ ಎಲ್ಲರ ಬಾಯಲ್ಲೂ ಕೃಷ್ಣನ ಬಗ್ಗೆ ವಿಷಯ ಅಲ್ವಾ. ವಿರೋಧಿಗಳ ಬಾಯಲ್ಲೂ ಆ ಕೃಷ್ಣನನ್ನು ಹೇಗೆ ಸೋಲಿಸುವಂತದ್ದು ಅಂತ ಹೇಳಿ ವಿರೋಧಿಗಳು ಮಾತನಾಡ್ತಾರೆ. ಮತ್ತೆ ಯಾರೆಲ್ಲ ಭಕ್ತರಿದ್ದಾರೆ ಅವರೆಲ್ಲ ಕೃಷ್ಣನ ಗುಣಗಾನವನ್ನು ಮಾಡ್ತಾರೆ, ಮಹಿಮೆಯನ್ನು ಕೊಂಡಾಡ್ತಾರೆ ಅಲ್ವಾ. ಹಾಗೇನೆ ಇಲ್ಲಿ ಮತ್ತೆ ಕೃಷ್ಣನೇ ಕೇಂದ್ರ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಈ ಕೃಷ್ಣ ಪ್ರಜ್ಞೆಗೆ ಯಾರು ಚಳವಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಇಲ್ಲಿ ಮತ್ತೆ ಕೂಡ ಅಲ್ಲಿ ಯಾರು ಕೇಂದ್ರ ಬಿಂದು ಆಗಿದ್ದಾರೆ? ಕೃಷ್ಣನೇ ಅಂತ. ಶ್ರೀಲ ಪ್ರಭುಪಾದರು ತಮ್ಮ ಶಿಷ್ಯರ ಗುಂಪಿನೊಂದಿಗೆ ಅಲಹಾಬಾದಿಗೆ ರೈಲಿನಲ್ಲಿ ಹೋಗಲು ಬಯಸಿದರು. ಆದರೆ ಒಬ್ಬ ಭಕ್ತನು ಟಿಕೆಟುಗೊಳ್ಳಲು ಹೋದಾಗ ಎಲ್ಲಾ ಸೀಟುಗಳು ಬಹಳ ಹಿಂದೆಯೇ ಭರ್ತಿಯಾಗಿವೆ ಎಂಬುದನ್ನು ತಿಳಿದ. ಕುಂಭಮೇಳಕ್ಕೆ ಅಷ್ಟು ಹತ್ತಿರದಲ್ಲಿರುವ ಅಲಹಾಬಾದಿಗೆ ಮುಂಗಡ ಸೀಟು ಪಡೆಯುವುದು ಸಾಧ್ಯವಿರಲಿಲ್ಲ. ಶ್ರೀ ಗುಪ್ತಾ ಎಂಬುವರು ಸೆಂಟ್ರಲ್ ರೈಲ್ವೆ ಆಫ್ ಇಂಡಿಯಾದಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಶ್ರೀಲ ಪ್ರಭುಪಾದರ ಮುಂಬೈ ಗೆಳೆಯರಲ್ಲಿ ಒಬ್ಬರಾಗಿದ್ದುದರಿಂದ ಪ್ರಭುಪಾದರ ಪ್ರಾರ್ಥನೆಯ ಮೇರೆಗೆ ಪ್ರಭುಪಾದ ಮತ್ತು ಅವರ ಶಿಷ್ಯರಿಗಾಗಿ ಮಾತ್ರವೇ ಅಲಹಾಬಾದಿನ ರೈಲಿನಲ್ಲಿ ಒಂದು ಖಾಸಗಿ ಡಬ್ಬಿಯನ್ನು ವ್ಯವಸ್ಥೆಗೊಳಿಸಿದರು. ಸೊ ಪ್ರಭುಪಾದರು ಎಲ್ಲಾ ಕಡೆ ಒಂದು ಸಂಚಾರವನ್ನು ಮಾಡಿದ್ರು ಭಾರತದಲ್ಲಿ ಪ್ರಪಂಚಾದ್ಯಂತ. ಹಾಗಾಗಿ ಅವರಿಗೆ ಶಿಷ್ಯರ ಒಂದು ಸಹಾಯ ಸಿಗ್ತಾ ಇತ್ತು. ಇಲ್ಲಿ ನೋಡ್ಬೋದು ನೀವು ಅವರು ಅಲಹಾಬಾದಿಗೆ ತೆರಳಬೇಕು ಅಂತ ಇದ್ರು, ಆದ್ರೆ ಅಲ್ಲಿ ರೈಲು ಟಿಕೆಟ್ ಎಲ್ಲ ಭರ್ತಿ ಆಗಿದ್ವು, ಸೀಟುಗಳು ಇರ್ಲಿಲ್ಲ, ಎಲ್ಲ ಭರ್ತಿ ಆಗಿದ್ವು ಸೀಟುಗಳು. ಸೊ ಆದ್ರೂ ಅವರಿಗೆ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಯಾರೋ ಅವರ ಒಂದು ಗೆಳೆಯರಲ್ಲಿ ಒಬ್ಬರಾಗಿದ್ದವರು. ಪ್ರಭುಪಾದರ ಒಂದು ಪ್ರಾರ್ಥನೆಯ ಮೇರೆಗೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿದ್ರು, ಅವರಿಗೆ ಮತ್ತೆ ಅವರ ಶಿಷ್ಯರಿಗೆ, ಪ್ರಭುಪಾದರಿಗೆ ಮತ್ತೆ ಅವರ ಶಿಷ್ಯರಿಗೆ ಅಲಹಾಬಾದಿನ ರೈಲಿನಲ್ಲಿ ಹೋಗುವಂತೆ ವ್ಯವಸ್ಥೆ ಮಾಡಿದ್ರು. 24 ಗಂಟೆಗಳಿಗೂ ಹೆಚ್ಚಿನ ಅವಧಿಯ ರೈಲು ಪ್ರಯಾಣ ಮಾಡಲು ಶ್ರೀಲ ಪ್ರಭುಪಾದರು ಮುಂಬೈಯಿಂದ ಅಲಹಾಬಾದಿಗೆ ಹೊರಡುವ ಗಾಡಿಯನ್ನು ಹತ್ತಿದರು. ಪ್ರಥಮ ದರ್ಜೆಯ ಡಬ್ಬಿಯನ್ನು ಅವರು ರಾಮೇಶ್ವರ ಸ್ವಾಮಿ, ಜಗದೀಶ ಮತ್ತು ಹರೀಶ್ ಅವರಿಗಳ ಜೊತೆಗೆ ಹಂಚಿಕೊಂಡಿದ್ದರು. ರೈಲು ನಿಲ್ದಾಣವನ್ನು ಬಿಟ್ಟಾಗ ಕೂಡ ಪ್ರಭುಪಾದರು ಪ್ರವಚನ ಮಾಡುತ್ತಿದ್ದರು. ಕ್ಯಾಲಿಫೋರ್ನಿಯಾದಲ್ಲಿ ಈಚೆಗೆ ಒಂದು ರೇಡಿಯೋ ಪ್ರಸಾರ ಕೇಳುತ್ತಿದ್ದಾಗ ಲೂಥರನ್ ಮಂತ್ರಿಯೊಬ್ಬರು ಕೃಷ್ಣನು ಕಾಮದ ಸಂಕೇತ, ಏಕೆಂದರೆ ಅವನಿಗೆ ಅನೇಕ ಪತ್ನಿಯರು ಗೋಪಿಯರು ಇದ್ದರು ಎಂದು ಹೇಳುತ್ತಿದ್ದರೆಂದು ರಾಮೇಶ್ವರ ಸ್ವಾಮಿ ವಿವರಿಸಿದರು. ಈಗ ರೈಲಿನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ನೀವು ಈಗ ಭಕ್ತರ ಜೊತೆ ಈಗ ಯಾತ್ರೆಗೆಲ್ಲ ಹೋದ್ರೆ ನಿಮ್ಗೆ ತಿಳಿಯುತ್ತೆ, ಏನ್ ಮಾಡ್ತಾರೆ? ಕೀರ್ತನೆ ಮಾಡ್ತಾರೆ, ಒಂದು ಪ್ರವಚನ ಮಾಡ್ತಾರೆ, ಇದನ್ನೆಲ್ಲ. ಹಾಗೆ ಇಲ್ಲಿ ಅದು ಹೇಗೆ ಅದನ್ನ ಅಭ್ಯಾಸ ಮಾಡಿದ್ ಹೇಗೆ ಭಕ್ತರು ಅಂತ ಹೇಳಿದ್ರೆ, ಪ್ರಭುಪಾದರು ಪ್ರವಚನ ಮಾಡ್ತಾ ಇದ್ರು, ಕೀರ್ತನೆ ಮಾಡ್ತಾ ಇದ್ರು. ಈಗ ಪ್ರವಚನ ಮಾಡ್ತಾ ಇದ್ರು ಪ್ರಭುಪಾದರು, ಅಲ್ಲಿ ಅವರ ಜೊತೆಯಲ್ಲಿ ರಾಮೇಶ್ವರ ಸ್ವಾಮಿ, ಜಗದೀಶ, ಅವರಿಗಳೆಲ್ಲ ಇದ್ರು. ಕ್ಯಾಲಿಫೋರ್ನಿಯಾದಲ್ಲಿ ಇವ್ರು ಹೇಳೋದು ಯಾರು? ರಾಮೇಶ್ವರ ಸ್ವಾಮಿ ಹೇಳ್ತಾರೆ, ಕ್ಯಾಲಿಫೋರ್ನಿಯಾದಲ್ಲಿ ಈಚೆಗೆ ಒಂದು ರೇಡಿಯೋ ಪ್ರಸಾರ ಅದರಲ್ಲಿ ಕೇಳ್ತಿದ್ದಾಗ ಅಲ್ಲಿ ಒಬ್ರು ಲೂಥರನ್ ಮಂತ್ರಿ ಒಬ್ರು ಏನ್ ಹೇಳ್ತಾರೆ, ಕೃಷ್ಣನು ಕಾಮದ ಸಂಕೇತ ಅಂತ ಹೇಳಿ. ಆದ್ರೆ
ಕೃಷ್ಣನು 16,000 ಪತ್ನಿಯರನ್ನು ವಿವಾಹ ಆದಾಗ ಅವರ ಏಜ್ ಎಷ್ಟು ಅಂತ ಗೊತ್ತಾ ನಿಮ್ಗೆ? ಹರೇ ಕೃಷ್ಣ. ಹರೇ ಕೃಷ್ಣ. 16 ವರ್ಷ ಮಾತಾಜಿ. 16 ವರ್ಷ. ಎಸ್. ಸೊ ಇಲ್ಲಿ ಆಕ್ಚುಲಿ ಕೃಷ್ಣನು ಒಂದು 16,000 ಯಾರು ರಾಣಿಯರನ್ನು ವಿವಾಹ ಆಗುವಂಥದ್ದು, 16,000 ಅವರಿಗೆ ಆ ಬಂಗಾರದ ಅರಮನೆಯನ್ನು ಕಟ್ಟಿಕೊಡುವಂಥದ್ದು ಇದು ಸಾಮಾನ್ಯ ಸಂಗತಿ ಅಲ್ಲ ಅಲ್ವಾ? ಯಾವ ಒಂದು ಸಾಮಾನ್ಯ ಮನುಷ್ಯ ಇದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಒಂದು ಯಾರು ಮಂತ್ರಿ ಅಜ್ಞಾನದಲ್ಲಿದ್ದ, ಹಾಗಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದ. ಕೃಷ್ಣನು ಕಾಮಕ ಎಂದಿಟ್ಟುಕೊಳ್ಳೋಣ. ಲೈಂಗಿಕತೆ ಕೆಟ್ಟದು ಎನ್ನುವುದಾದರೆ ಈ ಜನರೆಲ್ಲ ಏಕೆ ಕಾಮದ ಬೆನ್ನು ಹತ್ತುತ್ತಾರೆ ಎಂದರು ಪ್ರಭುಪಾದರು. ಲೈಂಗಿಕತೆ ದೇವರಿಗಲ್ಲ ಎಂದು ಅವರು ಹೇಳಿದರು. ಈಗ ನೀವು 10ನೇ ಅಧ್ಯಾಯದಲ್ಲಿ ಈ ಒಂದು ಐಶ್ವರ್ಯದ ಬಗ್ಗೆ ಹೇಳ್ತಾರೆ ಅಲ್ವಾ? ಭಗವಂತನ ಸಿರಿಗಳ ಬಗ್ಗೆ ಹೇಳ್ತಾರೆ, ವಿಭೂತಿ ಅದರಲ್ಲಿ ಬರುತ್ತೆ ಯಾವುದೆಲ್ಲ ಪ್ರತಿನಿಧಿ ಅಂತ. ನೀವು ಅದು ನೋಡಿರ್ಬೇಕಲ್ಲ. ಹರೇ ಕೃಷ್ಣ. ಈ ವಿವಾಹ ಆಗಿ ಆ ಒಂದು ಏನು ಲೈಂಗಿಕತೆ ಇದೆ, ಇದು ಕೃಷ್ಣನ ಇದು ಪ್ರತಿನಿಧಿ ಅಂತ ಈ ರೀತಿಯಾಗಿ ಬರುತ್ತೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು ಲೈಂಗಿಕತೆ ದೇವರಿಗಲ್ಲ ಎಂದು ಅವರು ಹೇಳಿದರು ಎಂದು ರಾಮೇಶ್ವರ ಸ್ವಾಮಿ ಹೇಳಿದರು. ಶಿಲ ಪ್ರಭು ಗಾಡಿಯ ಒಂದು ಬದಿಯಲ್ಲಿ ಕುಳಿತಿದ್ದರು, ಶಿಷ್ಯರು ಅವರ ಎದುರಿಗೆ ಕುಳಿತರು. ಟ್ರೈನಿನ ಗಾಡಿಗಳ ದಡಬಡ ಸದ್ದಿನಿಂದಾಗಿ ಮಾತುಕತೆ ಆಗಾಗ ಕಷ್ಟವಾಗುತ್ತಿದ್ದಿತು. ದೇವರಲ್ಲಿ ಲೈಂಗಿಕತೆ ಇಲ್ಲ ಎನ್ನುವುದಾದರೆ ಅದು ಬಂದದ್ದು ತಾನೇ ಹೇಗೆ? ಈಗ ಪ್ರತಿಯೊಂದು ಕೂಡ ಇಲ್ಲಿ ಸೃಷ್ಟಿ ಕಾರ್ಯ ನಡೆದಿರುವಂಥದ್ದು, ಯಾವುದು ಏನೆಲ್ಲವನ್ನು ನಾವು ಈಗ ಈ ಪ್ರಪಂಚದಲ್ಲಿ ನೋಡ್ತಾ ಇದ್ದೇವೆ ಅದೆಲ್ಲವೂ ಕೂಡ ಭಗವಂತನಿಂದಲೇ ಸೃಷ್ಟಿಯಾಗಿರುವಂಥದ್ದು. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ದೇವರು ಎಲ್ಲವನ್ನೂ ಸೃಷ್ಟಿಸಿದ, ಹಾಗಾದರೆ ದೇವರು ಲೈಂಗಿಕತೆಯನ್ನು ಸೃಷ್ಟಿಸಲಿಲ್ಲವೇ? ಕಾಮವು ಇಹಲೋಕ ಮತ್ತು ಆಧ್ಯಾತ್ಮಿಕ ಲೋಕಗಳೆರಡರಲ್ಲೂ ಇದ್ದೇ ಇದೆ. ಭಗವಂತನಲ್ಲಿ ಇರುವ ಶುದ್ಧ ಮೂಲ ಲೈಂಗಿಕತೆಯ ವಿಕೃತ ರೂಪವು ಇಹಲೋಕದ ಲೈಂಗಿಕತೆಯಲ್ಲಿದೆ. ಈಗ ನೀವು 15ನೇ ಅಧ್ಯಾಯ ಇದರಲ್ಲಿ ಎಲ್ಲ ನೋಡಿದಾಗ ಏನಾಗ್ತದೆ, ಈ ಒಂದು ಭೌತಿಕ ಪ್ರಪಂಚ ಹೇಳುವಂಥದ್ದು ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ ಅಂತ ಹೇಳಿ ನೀವು ನೋಡಿದ್ರಿ ಅಲ್ವಾ? ಅದು ಒಂದು ಮರಕ್ಕೆ ಹೋಲಿಸಲಾಗ್ತದೆ. ಹೇಗೆ ಒಂದು ನೀರಿನಲ್ಲಿ ಮರವನ್ನು ನೋಡಿದಾಗ ಅದರಿಂದ ನೀರಿನಲ್ಲಿ ನಾವು ಹಣ್ಣನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಮರವನ್ನು ನೋಡ್ತೇವೆ, ಆದ್ರೆ ನೀರಿನಲ್ಲಿ ಆ ಮರದ ಪ್ರತಿಬಿಂಬವನ್ನು ನೋಡಿ ಅದರಿಂದ ಹಣ್ಣನ್ನು ತೆಗಿಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಅದೇ ರೀತಿ ಈ ಭೌತಿಕ ಪ್ರಪಂಚ ಹೇಳುವಂಥದ್ದು ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ ಆಗಿರ್ತದೆ. ಅದನ್ನ ಇಲ್ಲಿ ಹೇಳುವಂತ ಏನಂತೇಳಿ ಅದಕ್ಕೆ ನೇರವಾಗಿ ಕಾಮವು ಇಹಲೋಕ ಮತ್ತು ಆಧ್ಯಾತ್ಮಿಕ ಲೋಕಗಳೆರಡರಲ್ಲೂ ಇದ್ದೇ ಇದೆ. ಭಗವಂತನಲ್ಲಿರುವ ಶುದ್ಧ ಮೂಲ ಲೈಂಗಿಕತೆಯ ವಿಕೃತ ರೂಪವು ಇಹಲೋಕದ ಲೈಂಗಿಕತೆಯಲ್ಲಿದೆ. ಕೃಷ್ಣನ ಲೈಂಗಿಕ ಭೋಗವು ಲೌಕಿಕ ಕಾಮದಂತಲ್ಲ, ಅದಕ್ಕೆ ನೇರವಾಗಿ ವಿರೋಧವಾದುದು. ಸತ್ಯವು ಪ್ರತಿಫಲನಕ್ಕೆ ಹೇಗೆ ವಿರೋಧಿಯೋ ಹಾಗೆ. ಇದನ್ನ ನಾವು ತುಂಬಾ ಅರ್ಥ ಮಾಡಿಕೊಳ್ಳುವಂಥದ್ದೇ. ಈಗ ಭೌತಿಕವಾಗಿ ಏನಿದು ಕಾಮ ಅಂತ ಹೇಳುವಂಥದ್ದು, ಇದು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಇಂದ್ರಿಯ ತೃಪ್ತಿಗಾಗಿ ಇರುವಂಥದ್ದು. ಆದ್ರೆ ಆಧ್ಯಾತ್ಮಿಕದಲ್ಲಿ ಅದು ಪ್ರೇಮ ಆಗ್ತದೆ ಅಂತೇಳಿ, ಯಾಕಂದ್ರೆ ಭಗವಂತನ ಒಂದು ಭಗವಂತನನ್ನು ತೃಪ್ತಿಪಡಿಸೋದಕ್ಕೋಸ್ಕರ ನಾವು ಸೇವೆಯನ್ನು ಮಾಡುವಂಥದ್ದು ಅಂತೇಳಿ ಈ ರೀತಿಯಾಗಿ. ಅದಕ್ಕೆ ನೀವು ನೋಡ್ಬೋದು, ಈಗ ಶುದ್ಧ ಭಕ್ತರು ಹೇಗೆ ಹೇಳ್ತಾರೆ, ಅವರಿಗೆ ಭಗವಂತನ ನೋಡ್ಲಿಕ್ಕೆ ಆಗ್ತದೆ ಯಾಕಂತ ಹೇಳಿದ್ರೆ ಅವರ ಕಣ್ಣಲ್ಲಿ ಪ್ರೇಮ ಇದೆ ಅಂತೇಳಿ. ಈಗ ನಮಗೆ ಭಗವಂತನ ನೋಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಕಣ್ಣಲ್ಲಿ ಕಾಮ ಇದೆ ಅಂತೇಳಿ. ಯಾಕಂದ್ರೆ ನಾವು ಹೇಗೆ ಸಂತೋಷ ಪಡುವಂಥದ್ದು, ನಾವು ಹೇಗೆ ಗುರುತಿಸ್ಕೊಳ್ಳುವಂಥದ್ದು, ನಾವು ಇದರ ಆಲೋಚನೆಗಳಲ್ಲಿ ಇರ್ತೇವೆ ಅಂತೇಳಿ. ಆದ್ರೆ ಶುದ್ಧ ಭಕ್ತರು ಯಾವಾಗ್ಲೂ ಕೂಡ ಭಗವಂತನನ್ನು ಹೇಗೆ ಸಂತೃಪ್ತಿ ಪಡಿಸೋದು ಆ ರೀತಿಯಾಗಿ ಯೋಚನೆ ಮಾಡ್ತಾರೆ, ಭಗವಂತನ ಇಂದ್ರಿಯಗಳನ್ನು ಹೇಗೆ ತೃಪ್ತಿಪಡಿಸುವಂಥದ್ದು ಅಂತ ಹೇಳಿ. ಹಾಗೆ ಇಲ್ಲಿ ಹೇಳುವಂಥದ್ದು, ವಿರೋಧಿಸುತ್ತಿರುವ ಮನುಷ್ಯನನ್ನು ಹೇಗೆ ಎದುರಿಸುವುದೋ ನಿಮಗೆ ಗೊತ್ತಿಲ್ಲ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ಅವರು ಈಗ ತುಂಬಾ ಉತ್ಸಾಹಿಗಳಾಗಿ ವಾದಮಗ್ನ ಪ್ರವೃತ್ತಿಯವರಾಗಿದ್ದರು. ವಿರೋಧವನ್ನು ಹೇಗೆ ಸೋಲಿಸಬೇಕೆಂಬುದನ್ನು ತಮ್ಮ ಶಿಷ್ಯರಿಗೆ ತೋರಿಸುವ ತವಕದಲ್ಲಿದ್ದರು. ಆಗಾಗ ಅವರು ತಮ್ಮ ಗುರು ಮಹಾರಾಜನನ್ನು ಸಿಂಹ ಗುರು ಎನ್ನುತ್ತಿದ್ದರು. ಈಗ ಶಿಷ್ಯರಿಗೆ ಶ್ರೀಲ ಪ್ರಭುಪಾದರು ಅದೇ ಬಗೆಯ ಹೋರಾಟದ ಉತ್ಸಾಹದಲ್ಲಿದ್ದಂತೆ ಕಂಡು ಬಂದರು. ವಿರೋಧ ಎಷ್ಟೆಷ್ಟು ಹೆಚ್ಚಾಗುತ್ತದೋ ಅಷ್ಟೇ ಹೆಚ್ಚಾಗಿ ನಮ್ಮ ಪ್ರತಿರೋಧವೂ ಇರಬೇಕು ಎಂದರು. ಸೊ ಇಲ್ಲಿ
ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಶ್ರೀಲ ಪ್ರಭುಪಾದರ ಗುರುಗಳು. ಸೊ ಅವರನ್ನ ಸಿಂಹ ಗುರು ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಲಯನ ಆಚಾರ್ಯ ಅಂತೇಳಿ. ಯಾಕಂದ್ರೆ ಅವರು ಯಾರೆಲ್ಲ ಈ ಭಗವಂತನ ವಿರುದ್ಧವಾಗಿ ಮಾತನಾಡ್ತಾರೆ ಅವರಿಗೆಲ್ಲ ಸರಿಯಾಗಿ ಪಾಠವನ್ನು ಕಲಿಸ್ತಾ ಇದ್ರು, ಅವರು ಶಿಕ್ಷೆಯನ್ನು ಕೊಡ್ತಾ ಇದ್ರು. ಹಾಗಾಗಿ ಅವರನ್ನು ನೋಡಿದಾಗ ಎಲ್ಲ ಹೆದರ್ತಾ ಇದ್ರು ಅಂತೇಳಿ. ಹಾಗೆ ಈ ವಿರೋಧವನ್ನು ಹೇಗೆ ಸೋಲಿಸ್ಬೇಕು ಅಂತ ಹೇಳಿ ಕೂಡ ಶಿಷ್ಯರಿಗೆ ತಿಳಿದಿರ್ಬೇಕು. ಅದನ್ನ ಇಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ, ಈಗ ನಾವು ಹೋಗಿ ಒಬ್ಬರ ಹತ್ರ ವಾದ ಮಾಡ್ಬೋದು, ಇಲ್ಲ ಅದು ಹಾಗೆ ಇದು ಹೀಗೆ ಅಂದ್ರೆ ಅವರು ಅದನ್ನ ಒಪ್ಕೊಳ್ತಾರ? ಖಂಡಿತ ಒಪ್ಪಿಕೊಳ್ಳೋದಿಲ್ಲ. ಒಪ್ಪಿಕೊಳ್ಬೇಕಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು? ಶಾಸ್ತ್ರಾಧ್ಯಯನ ಆಳವಾಗಿ ಮಾಡಿರ್ಬೇಕು. ನಾವು ಪ್ರಭುಪಾದರ ಲೆಕ್ಚರರ್ ಅನ್ನು ಅವರ ಒಂದು ಲೆಕ್ಚರ್ ಕೇಳ್ಬೇಕು, ಇದೆಲ್ಲ ಇದೆ. ಸೊ ಹಾಗಿದ್ರೆ ಮಾತ್ರ ನಮಗೆ ಅವ್ರ ಜೊತೆ ವಾದ ಮಾಡ್ಲಿಕ್ಕೆ ಆಗ್ತದೆ. ಶಾಸ್ತ್ರಾಧ್ಯಯನ ಬಹಳ ಮುಖ್ಯ. ಈಗ ಈಗ ಒಂದು ತರಗತಿಯನ್ನು ಮಾಡ್ಬೇಕಾದ್ರೂ ಕೂಡ ನಾವು ಏನು ಪ್ರಿಪೇರ್ ಆಗದೆ ಬಂದು ತರಗತಿ ಮಾಡಿದ್ರೆ ಏನಾಗುತ್ತೆ, ನಮಗೆ ಯಾವುದೇ ಒಂದು ಪಾಯಿಂಟ್ಸ್ ಬರೋದಿಲ್ಲ. ಆದ್ರೆ ಪ್ರಿಪೇರ್ ಆಗ್ಬಿಟ್ಟು ಬಂದು ತರಗತಿ ಏನ್ ಮಾಡಿದ್ರೆ ನಮಗೆ ಆಗ ಏನಾದ್ರೂ ಒಂದು ಹೇಳ್ಲಿಕ್ಕೆ ಆಗ್ತದೆ ಅಲ್ವಾ. ಈಗ ಇಲ್ಲಿ ಇವಾಗ ಒಂದು ಪ್ರಶ್ನೆ ಬರ್ತದೆ, ಈಗ ಇಲ್ಲಿ ಸಿಂಹ ಗುರು ಅಂತೇಳಿ. ಸೊ ಇಲ್ಲಿ ಈಗ ಗುರು ಮಹಾರಾಜರನ್ನು ಸಿಂಹ ಗುರು ಅಂತಾರೆ. ಈಗ ಶ್ರೀಲ ಪ್ರಭುಪಾದರ ಗುರು ಮಹಾರಾಜರು ಯಾರು, ಇದು ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಅಂದ್ರೆ, ಈ ಹಿರಿಯ ಒಂದು ಭಕ್ತರ ತರಗತಿಗಳನ್ನು ಕೇಳ್ತಾ ಶ್ರೀಲ ಪ್ರಭುಪಾದರ ಪುಸ್ತಕವನ್ನು ಓದ್ತಾ ಪ್ರಭುಪಾದರ ಒಂದು ಲೆಕ್ಚರ್ ಕೇಳ್ತಾ ನಮ್ಗೆ ಇದೆಲ್ಲ ತಿಳಿತದೆ. ಹಾಗೆ ಯಾರಾದ್ರೂ ಇವಾಗ ಅಭಕ್ತರು ಇರ್ತಾರೆ, ಅವ್ರೇನಾದ್ರೂ ಒಂದು ವಾದವನ್ನು ಮಾಡ್ತಾರೆ. ಆ ವಾದವನ್ನು ಮಾಡಿದಾಗ ನಾವು ಅವರನ್ನು ಸೋಲಿಸ್ತೇವೆ ಅಂತ ಹೇಳಿ ಹೋದ್ರೆ ಖಂಡಿತ ನಮಗೆ ಅವರನ್ನು ಸೋಲಿಸ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಾವು ಅಷ್ಟು ಇವಾಗ ಕೇಪಬಲ್ ಆಗಿಲ್ಲ. ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಆ ಜಾಗವನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳಿ. ಅಂದ್ರೆ ಜನರು ಅಷ್ಟು ಸುಲಭದಲ್ಲಿ ಒಪ್ಪಿಕೊಳ್ಳುದಿಲ್ಲ. ಅದಕ್ಕೆ ಹೇಳ್ತಾರಲ್ಲ 10 ಅಪರಾಧಗಳಲ್ಲಿ ಏನಂತ ಹೇಳಿ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ, ಒಂದ್ ನಿಮಿಷ. ಹರೇ ಕೃಷ್ಣ. ಸೊ ಎಲ್ಲಿದ್ವಿ ನಾವು? ಅಂದ್ರೆ ಈಗ ನಾವು ಯಾರು ಕೇಳೋದಿಲ್ಲ ಅವರಿಗೆ ಹೋಗಿ ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಅಂತ ಹೇಳಿದ್ಕೋದ್ರೆ ಅವ್ರು ಅದನ್ನ ಕೇಳೋದಿಲ್ಲ. ಹಾಗಾಗಿ ನಾವು ಆ ಒಂದು ಪ್ರಯತ್ನವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಅವರಾಗಿ ಅದನ್ನ ನಾವು ಕೂಡ ಜಪ ಮಾಡ್ಬೇಕು, ಇದರಿಂದ ನಿಮ್ಗೆ ಒಳ್ಳೇದಾಗಿದ್ಯಾ ಅಂತ ಕೇಳ್ಕೊಂಡ್ ಬಂದ್ರೆ ಆಗ ಅದು ನಾವು ಅವರನ್ನ ಪ್ರೋತ್ಸಾಹ ಮಾಡ್ಬೇಕು. ರಾಮೇಶ್ವರರು ಕೇಳಿದರು, ಶ್ರೀಲ ಪ್ರಭುಪಾದರೆ, ಒಂದು ದಿನ ಕೃಷ್ಣ ಪ್ರಜ್ಞೆಯ ಚಳವಳಿಯು ಜಗತ್ತಿನ ಎಲ್ಲಾ ರಾಷ್ಟ್ರಗಳನ್ನು ನಗರಗಳನ್ನು ನಿರ್ವಹಿಸುತ್ತಿದ್ದೆಂದು ನಾವು ಭಾವಿಸಬಹುದೇ? ಖಂಡಿತ, ಪ್ರಭುಪಾದರು ಉತ್ತರಿಸಿದರು. ಕೃಷ್ಣ ಪ್ರಜ್ಞೆ ಚಳವಳಿಯು ಜಗತ್ತಿನ ಎಲ್ಲಾ ರಾಷ್ಟ್ರಗಳನ್ನು ನಗರಗಳನ್ನು, ಈಗ ಜಗತ್ತಿನಾದ್ಯಂತ 108 ಅದಕ್ಕಿಂತ ಹೆಚ್ಚು ಈ ಒಂದು ಅಂದ್ರೆ ಪ್ರಭುಪಾದರು ಇರುವಾಗ ದೇವಾಲಯಗಳು ಎಲ್ಲ ನಿರ್ಮಾಣವಾಗಿದ್ವು ಅಂತೇಳಿ ಖಂಡಿತ ಪ್ರಭುಪಾದರು ಉತ್ತರಿಸಿದರು. ಅಂತಹ ಬೃಹತ್ತಾದ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಭಕ್ತರು ಹೇಗೆ ಸಫಲಗೊಳಿಸಬಹುದು ಎಂದು ಕೇಳಿದರು. ನಾಗರಿಕರು ಸರಳ ಸಹಜ ಜೀವನ ನಡೆಸುವುದರಿಂದ ನಿರ್ವಹಣೆಯನ್ನು ಸರಳಗೊಳಿಸಬಹುದು ಎಂದು ಪ್ರಭುಪಾದರು ವಿವರಿಸಿದರು. ಹೀಗೆ ಮಾಡುವುದರಿಂದ ಹೆಣಭಾರವಾದ ನಾಸ್ತಿಕ ಸರಕಾರದ ಪಾಪಮಯ ಅಂಶಗಳು ಅನಗತ್ಯವಾಗಿ ಅನೇಕ ಸಂಕೀರ್ಣ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಸ್ವಾವಲಂಬಿ ಕೃಷಿ ಸಮುದಾಯದಲ್ಲಿ ಜನ ಸ್ಥಾನಿಕವಾಗಿಯೇ ಜೀವನ ನಿರ್ವಹಣೆ ಮಾಡುವ ಉದಾಹರಣೆಯನ್ನು ಅವರು ನೀಡಿದರು. ಆದರೆ ಸರಿಯಾದ ಶಿಕ್ಷಣ ಮತ್ತು ಕೃಷ್ಣ ಪ್ರಜ್ಞೆಯ ಸುಖದಿಂದ ಬರುವ ಉನ್ನತ ಅಭಿರುಚಿಯಿಂದ ಮಾತ್ರ ಜನರು ಸರಳ ಜೀವನ ವಿಧಾನದ ತೃಪ್ತಿಯನ್ನು ಪಡೆಯಬಲ್ಲರು ಎಂದು ಹೇಳಿದರು. ಅಂದ್ರೆ ಈಗ ಪ್ರಪಂಚಾದ್ಯಂತ ಈ ಒಂದು ಕೃಷ್ಣ ಪ್ರಜ್ಞೆ ಒಂದು ಎಲ್ಲರಿಗೂ ಹರಡ್ಬೇಕಾದ್ರೆ ಅದಕ್ಕೆ ಭಕ್ತರು ಹೇಗೆ ಇದನ್ನ ಸಫಲಗೊಳಿಸಿದ್ರು, ಈ ಬೃಹತ್ತಾದ ಮಹತ್ವಾಕಾಂಕ್ಷೆ ಅಂತೇಳಿ. ಹೀಗೆ ನಾಗರಿಕರು ಸರಳ ಸಹಜ ಜೀವನ ನಡೆಸುವುದರಿಂದ ನಿರ್ವಹಣೆಯನ್ನು ಸರಳಗೊಳಿಸಬಹುದು. ಈಗ 4 ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದರಿಂದ ಏನಾಗುತ್ತೆ,
ಪ್ರಸಾದವನ್ನು ಸ್ವೀಕರಿಸುವುದರಿಂದ ಅವರಿಗೆ ಎಲ್ಲ ಅವರ ಬೇಡಿಕೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ಭೌತಿಕವಾದ ಇಚ್ಛೆಗಳು ಏನೇನಿರುತ್ತೆ ಅದೆಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇವತ್ತೀಗ ನಾವು ಕೀರ್ತನೆಯನ್ನು ನೋಡಿದ್ವಿ. ನಾವು ವೃಂದಾವನದಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ನಮ್ಗೆ ಈ ಭೌತಿಕವಾದ ಆಸೆಗಳೆಲ್ಲವೂ ಕೂಡ ನಮ್ಮಿಂದ ಹೋಗಿರ್ಬೇಕು, ಯಾವ್ದು ಕೂಡ ಆಸೆಗಳು ಇರಬಾರ್ದು ಅಂತ ಹೇಳಿ. ಅದೇ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ಇದು ಸಾಧ್ಯವಾಗ್ತದೆ. ಜನರು ಕರ್ಮಿಗಳಾಗಿಯೇ ಉಳಿದರೂ ಅಲ್ಪಸಂಖ್ಯಾತ ಕೃಷ್ಣ ಪ್ರಜ್ಞೆಯ ವ್ಯಕ್ತಿಗಳು ಸರ್ಕಾರದಲ್ಲಿ ಬಲಿಷ್ಠರಾದರೆ ಆಗ ಅಮೆರಿಕ ಕೃಷ್ಣ ಪ್ರಜ್ಞೆಯ ರಾಷ್ಟ್ರವಾಗಬಹುದೇ ಎಂದು ರಾಮೇಶ್ವರರು ಕೇಳಿದರು. ಕರ್ಮಿಗಳಾಗಿಯೇ ಉಳಿದರೂ ಅಲ್ಪಸಂಖ್ಯಾತ ಕೃಷ್ಣ ಪ್ರಜ್ಞೆಯ ವ್ಯಕ್ತಿಗಳು ಅಂದ್ರೆ ಎಲ್ಲರೂ ಕೂಡ ಕೆಲಸ ಮಾಡ್ಬೇಕು, ಹಣ ಸಂಪಾದನೆ ಮಾಡ್ಬೇಕು, ಮತ್ತೆ ಭೋಗ ಜೀವನ ಮಾಡ್ಬೇಕು, ಇದೇ ಗುರಿ ಇರ್ತದೆ ಜನರದು, ಅಂದ್ರೆ ಸಂತೋಷವಾಗಿರ್ಬೇಕು. ಆದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆಯ ಕೃಷ್ಣ ಪ್ರಜ್ಞೆಯಲ್ಲಿ ಬರುವಂತ ಯಾರು ಜನರು ಅವರು ತುಂಬಾ ಕಡಿಮೆ ಇರ್ತಾರೆ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದು. ಕೃಷ್ಣ ಪ್ರಜ್ಞೆಯ ವ್ಯಕ್ತಿಗಳು ಅಂದ್ರೆ ಅಲ್ಪಸಂಖ್ಯಾತ ಕೃಷ್ಣ ಪ್ರಜ್ಞೆಯ ವ್ಯಕ್ತಿಗಳು ಸರ್ಕಾರದಲ್ಲಿ ಬಲಿಷ್ಠರಾದರೆ ಆಗ ಅಮೆರಿಕ ಕೃಷ್ಣ ಪ್ರಜ್ಞೆಯ ರಾಷ್ಟ್ರವಾಗಬಹುದೇ ಎಂದು ರಾಮೇಶ್ವರ್ ಕೇಳ್ತಾರೆ. ಆಗ ಪ್ರಭುಪಾದ ಹೇಳ್ತಾರೆ, ಇಲ್ಲ, ಜನರು ಭಕ್ತರಾಗುವ ರೀತಿಯಲ್ಲಿ ನೀವು ಕೃಷ್ಣ ಪ್ರಜ್ಞೆಯನ್ನು ಪರಿಚಯಿಸಬಹುದು. ಉದಾಹರಣೆಗೆ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ನಾವು ಪ್ರಸಾದ ವಿತರಣೆ ಮತ್ತು ಸಂಕೀರ್ತನ ಪದ್ಧತಿಗಳನ್ನು ರೂಢಿಸಿದರೆ ಆಗ ಅವರೆಲ್ಲ ಕೂಡಲೇ ಭಕ್ತರಾಗುತ್ತಾರೆ. ಆಗ ಅವರ ಹೃದಯಗಳನ್ನು ಚೊಕ್ಕಟಗೊಳಿಸಿದಂತಾಗುತ್ತದೆ. ಚೇತವ ದರ್ಪಣ ಮಾರ್ಜನ. ಇವತ್ ಬೆಳಗಿನ ಪ್ರಭುಜಿ ಅವರ ತರಗತಿಯಲ್ಲಿ ಕೂಡ ಇದೇ ಇತ್ತು, ಚೇತವ ದರ್ಪಣ ಮಾರ್ಜನ. ಅಂದ್ರೆ ಈ ಧೂಳನ್ನ ಯಾವ್ದಕ್ಕೆ ಹೋಲಿಸಲಾಗ್ತದೆ? ಕಾಮಕ್ಕೆ ಹೋಲಿಸಲಾಗ್ತದೆ. ಸೊ ಈಗ ಡಿಸೈರ್ಸ್, ನಮ್ಮಲ್ಲಿ ಭೌತಿಕವಾದ ಇಚ್ಛೆಗಳಿದ್ರೆ ಆಗ ನಮಗೆ ಭಗವಂತನ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಭೌತಿಕ ಇಚ್ಛೆಗಳು ಹೋಗ್ಬೇಕಂದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ನಿರಂತರವಾಗಿ ಜಪಿಸ್ಬೇಕು ಅಂತ ಹೇಳಿ. ಹಾಗೆ ಇಲ್ಲಿ ಹೇಳುವಂಥದ್ದು, ಈಗ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಪ್ರಸಾದವನ್ನು ಹಂಚುವಂಥದ್ದು, ಈ ಸಂಕೀರ್ತನ ಪದ್ಧತಿಗಳನ್ನು ರೂಢಿಸಿದ್ರೆ ಆಗ ಎಲ್ಲರೂ ಭಕ್ತರಾಗ್ತಾರೆ ಎಂದು ರಾಮೇಶ್ವರರು ಮುಂದುವರಿಸಿದರು. ಆಗ ಕೆಲವೇ ಜನರ ನಿಯಂತ್ರಣದಲ್ಲಿರುವ ರಷ್ಯಾದಂತಾಗುತ್ತದೆಯೇ? ಇಲ್ಲ, ಹಾಗಲ್ಲ, ಜನಗಳ ಗುಣಮಟ್ಟ ಬದಲಾಗುತ್ತದೆ. ರಾಮೇಶ್ವರರ ಸಲಹೆ ಅಂದರೆ ಇಡೀ ಜನ ಸಮುದಾಯವು ಕೃಷ್ಣ ಪ್ರಜ್ಞೆಯಿಂದ ದೀಪ್ತವಾದಾಗ ಮಾತ್ರ ಕೃಷ್ಣ ಪ್ರಜ್ಞೆಯ ಸರಕಾರ ಬರುತ್ತದೆ ಎಂದಂತಾಯಿತು. ಅದಕ್ಕೆ ಪ್ರಭುಪಾದರು ತಿದ್ದಿದ್ರು, ನೀವು ಅಲ್ಪಸಂಖ್ಯಾತರಾಗಿಯೇ ಸರಕಾರವನ್ನು ಪಡೆಯಬಹುದು, ಆದರೆ ಜನ ಸಮುದಾಯವು ಈ ಗುಣಮಟ್ಟದಿಂದಾಗಿ ನಿದರ್ಶನಗಳನ್ನು ನೋಡಿ ತೀರ್ಮಾನಿಸಬೇಕಾಗುತ್ತದೆ. ಭಕ್ತರ ರಾಜಕೀಯ ಪ್ರಭಾವವು ಸದ್ಯಕ್ಕೆ ಗೌಣವಾಗಿತ್ತು. ಆದುದರಿಂದ ಭಕ್ತರು ಜಗತ್ತನ್ನು ಹೇಗೆ ಆಳುತ್ತಾರೆ ಎಂಬುದು ಒಂದರ್ಥದಲ್ಲಿ ಸದ್ಯದ ಪ್ರಶ್ನೆಯಾಗಿರ್ಲಿಲ್ಲ. ಆದರೆ ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವುದರ ಮೂಲಕ ಕೃಷ್ಣ ಪ್ರಜ್ಞೆಯ ಚಳುವಳಿಯ ಮುಂದಿನ ಗುರಿಗಳನ್ನು, ಕಾರ್ಯತಂತ್ರಗಳನ್ನು ಶ್ರೀಲ ಪ್ರಭುಪಾದರು ರೂಪಿಸುತ್ತಿದ್ದರು. ಅನುಷ್ಠಾನ ಪರ ಮ್ಯಾನೇಜರ್ ಆಗಿ ಮತ್ತು ದರ್ಶನಕಾರರಾಗಿ ರಾಮೇಶ್ವರ ಸ್ವಾಮಿಯವರು ಕೃಷ್ಣ ಪ್ರಜ್ಞೆಯ ಭಾವಿ ಜಗತ್ತನ್ನು ಶ್ರೀಲ ಪ್ರಭುಪಾದರು ಹೇಗೆ ಕಂಡರಿಸಿಕೊಂಡಿದ್ದಾರೆ ಎಂಬುದನ್ನು ತಿಳಿಯಬಯಸಿದ್ದರು. ಅಂದ್ರೆ ಈ ರಾಜಕೀಯ ಪ್ರಭಾವ ಏನಿದೆ, ಇದರಿಂದಾಗಿ ಈಗ ಭಕ್ತರು ಈ ಜಗತ್ತನ್ನು ಹೇಗೆ ಆಳ್ತಾರೆ ಎಂಬುದು ಒಂದರ್ಥದಲ್ಲಿ ಸದ್ಯದ ಪ್ರಶ್ನೆ ಆಗಿರ್ಲಿಲ್ಲ. ಆದ್ರೆ ಇಂತಹ ಪ್ರಶ್ನೆಗಳೇ ಉತ್ತರ ಕೊಡುವುದರ ಮೂಲಕ ಕೃಷ್ಣ ಪ್ರಜ್ಞೆ ಚಳವಳಿಯ ಮುಂದಿನ ಗುರಿಗಳನ್ನು, ಈಗ ಕೃಷ್ಣ ಪ್ರಜ್ಞೆಗೆ ಬಂದು ಅದ್ರಲ್ಲಿ ಒಂದು ಗುರಿ ಅಂತ ಇರುತ್ತೆ, ಕಾರ್ಯತಂತ್ರಗಳು ಇರ್ತದೆ, ಅದನ್ನ ಶ್ರೀಲ ಪ್ರಭುಪಾದರು ರೂಪಿಸ್ತಿದ್ರು. ಅನುಷ್ಠಾನ ಪರ ಮ್ಯಾನೇಜರ್ ಆಗಿ ಮತ್ತು ದರ್ಶನಕಾರರಾಗಿ ರಾಮೇಶ್ವರ ಸ್ವಾಮಿಯವರು ಕೃಷ್ಣ ಪ್ರಜ್ಞೆಯ ಭಾವಿ ಜಗತ್ತನ್ನು ಶ್ರೀಲ ಪ್ರಭುಪಾದರು ಹೇಗೆ ಕಂಡರಿಸಿಕೊಂಡಿದ್ದಾರೆ ಎಂಬುದನ್ನು ತಿಳಿಯಬಯಸಿದರು. ಶ್ರೀಲ ಪ್ರಭುಪಾದರ ಬಳಿ ಉತ್ತರಗಳಿದ್ದವು, ಆದರೆ ಸಾಮಾಜಿಕ ಅಥವಾ ರಾಜಕೀಯ ಆಡಳಿತವನ್ನು ಹೊಸ ವಿದ್ಯೆಗಳಿಂದ ಮಾಡಬಾರದೆಂದು ಶುದ್ಧ ಕೃಷ್ಣ ಪ್ರಜ್ಞೆಯಿಂದ ಮಾಡಬೇಕೆಂದು ಸೂಚಿಸಿದರು. ಅಂದ್ರೆ ಕೀರ್ತನ, ಶ್ರವಣ ಮತ್ತು ಗ್ರಂಥಾಧ್ಯಯನಗಳ ಮೂಲಕ ಜನರ ಹೃದಯವನ್ನು ಮಾರ್ಪಡಿಸುವುದು, ಅನಂತರ ಕೃಷ್ಣ ಪ್ರಜ್ಞೆಯ ಮೂಲ ಸಿದ್ಧಾಂತಗಳ ಆಧಾರದ ಮೇಲೆ ಎಲ್ಲವನ್ನು ವ್ಯವಸ್ಥೆಗೊಳಿಸುವುದು. ಶ್ರೀಲ ಪ್ರಭುಪಾದರು ನಮಗೆ ಹೇಗೆ ಈ ನಮ್ಮ ದಿನದಲ್ಲಿ ಈ ಸಾಧನೆಯನ್ನು ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ 2 ಗಂಟೆ ಜಪವನ್ನು ಮಾಡ್ಬೇಕು, ಮತ್ತೆ 2 ಗಂಟೆ ನಾವು ಪ್ರಭುಪಾದರ ಪುಸ್ತಕವನ್ನು ಓದ್ಬೇಕು, 3 ಗಂಟೆ ಸೇವೆಯನ್ನು ಮಾಡ್ಬೇಕು. ಈಗ ಟೆಂಪಲ್ ಅಲ್ಲಿ ಸೇವೆ, ಆನ್ಲೈನ್ ಸೇವೆ, ಈ ತರ ಎಲ್ಲ ಇರುತ್ತೆ ಅಲ್ವಾ. ಈ ರೀತಿಯಾಗಿ ಮತ್ತೆ 2 ಗಂಟೆ ನಮಗೆ ಈ ಸ್ನಾನ, ತಿಂಡಿ ಇದಕ್ಕೆಲ್ಲ ಆಗುತ್ತೆ. ಮತ್ತೆ ನಾವು 8 ಗಂಟೆ ಈಗ ಭೌತಿಕವಾದ ಕೆಲಸ ಮಾಡ್ಬೇಕು ಅಂತ ಹೇಳಿ ಅಲ್ವಾ. ಅದನ್ನ ಇಲ್ಲಿ ಹೇಳುವಂಥದ್ದು ಏನಂತೇಳಿ,
ಶುದ್ಧ ಕೃಷ್ಣ ಪ್ರಜ್ಞೆಯಿಂದ ಮಾಡಬೇಕೆಂದು ಸೂಚಿಸಿದರು. ಅಂದ್ರೆ ಕೀರ್ತನ, ಶ್ರವಣ ಮತ್ತು ಗ್ರಂಥಾಧ್ಯಯನಗಳ ಮೂಲಕ ಜನರ ಹೃದಯವನ್ನು ಮಾರ್ಪಡಿಸುವುದು, ಆದ್ರೆ ಸಾಧನೆ ಮಾಡಬೇಕು. ರೈಲು ಜನದಟ್ಟಣೆಯ ಮುಂಬೈ ಪ್ರದೇಶವನ್ನು ದಾಟಿ ಗ್ರಾಮಾಂತರ ಪ್ರದೇಶವನ್ನು ಪ್ರವೇಶಿಸುತ್ತಿದ್ದಂತೆ ಶ್ರೀಲ ಪ್ರಭುಪಾದರು ಕಿಟಕಿಯಾಚೆಗೆ ನೋಡುತ್ತಾ ದೃಶ್ಯಾವಳಿಯನ್ನು ಮೆಚ್ಚಿಕೊಂಡರು. ಅವರು ಹೇಳಿದರು, ನಾವು ಮುಕ್ತ ಬಯಲಿಗೆ ಬಂದಿದ್ದೇವೆ, ಎಷ್ಟು ಸುಂದರವಾಗಿದೆ. ನಾವು ಆ ಕಿಷ್ಕಿಂಧೆಯ ಪ್ರದೇಶಗಳನ್ನೆಲ್ಲ ಹಾದು ಬಂದಾಗಲಂತೂ ನರಕ, ದರಿದ್ರ ನರಕ. ಈಗ ಇಲ್ಲಿ ಮುಕ್ತ ಬಯಲಿದೆ, ಎಷ್ಟು ಚೆನ್ನಾಗಿದೆ. ಅಂದ್ರೆ ಈ ಗ್ರಾಮಾಂತರ ಪ್ರದೇಶ ಅಲ್ಲಿ ಯಾವಾಗ್ಲೂ ಒಂದು ರೀತಿಯಾದ ಒಳ್ಳೆಯ ಗಾಳಿ, ಆ ಹಸಿರುಗಳನ್ನೆಲ್ಲ ನೋಡುವಾಗ ಮನಸ್ಸಿಗೆ ತುಂಬಾ ಹಿತವಾಗ್ತದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೀಶ್ ಅವರಿಗಳು ಹೇಳಿದರು, ಆಗ ನಗರ ಪ್ರದೇಶ ನಿಮ್ಮ ಪ್ರಜ್ಞೆ ಮೇಲೆ ಆಳವಾದ ಪ್ರಭಾವ ಬೀರಿದೆ. ಆಗ ಪ್ರಭುಪಾದ್ರು ಹೇಳ್ತಾರೆ, ಹೌದು, ಆ ಜಾಗದಲ್ಲಂತೂ ಕೊಳಕು ಕಾಗದಗಳನ್ನೆಲ್ಲ ಅಲ್ಲಿ ಇಲ್ಲಿ ರಾಚಿದ್ದಾರೆ. ಜನರು ತುಂಬಾ ನರಕ ಸದೃಶ ಸ್ಥಿತಿಯಲ್ಲಿ ಬಾಳುತ್ತಿದ್ದಾರೆ. ಈಗ ಇಲ್ಲಿ ನೋಡಿ, ಎಷ್ಟು ಮುಕ್ತ, ಎಷ್ಟು ಹಿತ. ಆದುದರಿಂದ ಫಾರ್ಮ್ ಪ್ರಾಜೆಕ್ಟ್ಗಳ ವ್ಯವಸ್ಥೆ ಮಾಡಿ. ಫಾರ್ಮ್ ಆರಂಭಿಸಬೇಕಾದರೆ ತುಂಬಾ ಬಂಡವಾಳ ಬೇಕಲ್ಲ ಎಂಬ ರಾಮೇಶ್ವರರ ಪ್ರಶ್ನೆಗೆ ಭಕ್ತರು ಉದಾಹರಣೆಗಳನ್ನು ಒದಗಿಸಬೇಕು. ಆಗ ಇತರರು ಯಶಸ್ವಿ ವಿಧಾನವನ್ನು ಲಕ್ಷಣವಾಗಿ ಅನುಕರಿಸುತ್ತಾರೆ ಎಂದು ಪ್ರಭುಪಾದರು ಉತ್ತರಿಸಿದರು. ಈಗ ನೀವು ನೋಡ್ಬೋದು, ಈಗ ಮಂಗಳೂರು ಇಸ್ಕಾನ್ ಅಲ್ಲಿ ಕೂಡ ಈ ಗೋವುಗಳನ್ನು ಸಂರಕ್ಷಿಸುವಂಥದ್ದು, ಗೋವುಗಳನ್ನು ಸಾಕುವಂಥದ್ದು, ಇದೆಲ್ಲ ಮಾಡ್ತಾರೆ. ಅಂದ್ರೆ ಈ ಒಂದು ಏನ್ ಹೇಳ್ತಾರೆ, ಹಸಿರಿನ ಮಧ್ಯದಲ್ಲಿ ಇದ್ರೆ ನಮ್ಮ ಮನಸ್ಸು ಕೂಡ ಏನಾಗ್ತದೆ, ಸದಾ ಭಗವಂತನ ಒಂದು ಸ್ಮರಣೆಯನ್ನು ಮಾಡ್ತಾ ಇರ್ತದೆ ಅಂತ ಹೇಳಿ. ಅಮೆರಿಕದಲ್ಲಿ ಇಸ್ಕಾನ್ ಅಧ್ಯಕ್ಷರುಗಳಿಗೆ ಸಾಧ್ಯವಾದಷ್ಟು ಜನರನ್ನು ಸೇರಿಸಿಕೊಳ್ಳುವ ಉತ್ಸಾಹವಿದ್ದರೂ ಅವರಲ್ಲಿ ಬಹುತೇಕ ಮಂದಿ ನಿರೀಕ್ಷಿತ ಮಟ್ಟಕ್ಕೆ ಏರುವುದಿಲ್ಲವೆಂದು ಕಂಡುಕೊಂಡಿದ್ದಾರೆ ಎಂದು ರಾಮೇಶ್ವರರು ಹೇಳಿದರು. ಆದ್ದರಿಂದಲೇ ಫಾರ್ಮ್ ನಡೆಸಿ ಅಂತ ನಾನು ಹೇಳಿದ್ದು, ಪ್ರಭುಪಾದರು ಹೇಳಿದ್ರು. ತಮ್ಮ ಮನೆಯಲ್ಲೇ ಸ್ವಲ್ಪ ಮಟ್ಟಿಗಾದರೂ ಕೃಷ್ಣ ಪ್ರಜ್ಞೆ ಇರಿಸಿಕೊಳ್ಳುವಂತೆ ಅವರನ್ನು ಹುರಿದುಂಬಿಸಬೇಕು. ರಾಮೇಶ್ವರರೆಂದರು, ತಮ್ಮ ಮನೆಯನ್ನೇ ದೇವಾಲಯ ಮಾಡಿಕೊಳ್ಳಬೇಕು. ಅಂದ್ರೆ ಮನೆಯಲ್ಲಿ ಈಗ ನಾವು ಜಪ ಮಾಡುವಂಥದ್ದು, ಸಂಕೀರ್ತನ ಮಾಡುವಂಥದ್ದು, ಪ್ರಸಾದವನ್ನು ತಯಾರಿಸುವಂಥದ್ದು, ಆಗ ಆ ಮನೆಯೇ ದೇವಾಲಯ ಆಗ್ತದೆ ಅಂತೇಳಿ. ಪ್ರಭುಪಾದರು ಒಪ್ಪಲಿಲ್ಲ. ಇಲ್ಲ, ಅವರು ಫಾರ್ಮ್ಗೆ ಹೋಗಲಿ, ನವವೃಂದಾವನಕ್ಕೆ. ಸರಳ ಜೀವನವನ್ನು ನಡೆಸುವ ಪ್ರವೃತ್ತಿ ಇಲ್ಲದಿದ್ದರೆ ಹೆಂಡತಿ ಮಕ್ಕಳೊಂದಿಗೆ ಫಾರ್ಮ್ಗೆ ಬಂದು ತಮ್ಮದೇ ಆದ ಮನೆ ಮಾಡಿಕೊಂಡು ಆನಂದವಾಗಿರಲಿ. ಇಲ್ಲಿ ಉದ್ಯೋಗಾವಕಾಶಗಳು ಹೇರಳವಾಗಿವೆ. ಹೆಚ್ಚು ಜನ ನಿರುದ್ಯೋಗಿಗಳಾಗುವ ಕಾಲ ಬರುತ್ತದೆ. ಆಗ ಕೃಷ್ಣ ಪ್ರಜ್ಞೆಯ ಫಾರ್ಮ್ ಸಮುದಾಯದಲ್ಲಿ ಆಶ್ರಯ ಪಡೆಯದೆ ಗತ್ಯಂತರವಿಲ್ಲದಂತಾಗುತ್ತದೆ. ಹರೀಶ್ ಅವರಿ ಹೇಳಿದರು, ಹಾಗಾದರೆ ಭೌತಿಕ ಸ್ಥಿತಿಗಳು ಈಗಿಗಿಂತಲೂ ಕೆಟ್ಟದಾಗಬಹುದೆಂದು ನಿರೀಕ್ಷಿಸೋಣವೇ? ಆಗಲೂಬಹುದು, ಆಗದಿರಲೂಬಹುದು. ಪ್ರಭುಪಾದರೆಂದರು, ನಮಗೆ ಬೇಕಾಗಿಲ್ಲ, ನಾವು ಒಂದು ಆದರ್ಶ ಸಮಾಜವನ್ನು ಸ್ಥಾಪಿಸೋಣ. ಉಪಹಾರ ತೆಗೆದುಕೊಳ್ಳದೆ ಪ್ರಭುಪಾದರು ಮುಂಬೈ ಬಿಟ್ಟಿದ್ದರೂ 4 ಗಂಟೆಗಳ ಕಾಲವು ಅವಿರತವಾಗಿ ಮಾತನಾಡುತ್ತಲೇ ಇದ್ದರು. ಅನಂತರ ಊಟ ಬಡಿಸಿ ಎಂದು ಹರೀಶ್ ಅವರಿಗಳನ್ನು ಕೇಳಿದರು. ಇತರ ಭಕ್ತರು ಆ ಡಬ್ಬಿಯಿಂದಿಳಿದು ಬೇರೆಡೆ ಹೋದರು. ಸೊ ಇಲ್ಲಿ ಪ್ರಭುಪಾದರು ಉಪಹಾರ ತೆಗೆದುಕೊಂಡಿರ್ಲಿಲ್ಲ, ಆದ್ರೂ 4 ಗಂಟೆಗಳ ಕಾಲ ಅವಿರತವಾಗಿ ಮಾತಾಡ್ತಾ ಇದ್ರು. ಸೊ ನಂತರ ಅವರು ಹರೀಶ್ ಅವರಿಗಳಲ್ಲಿ ಬಳಿ ಹೇಳ್ತಾರೆ, ಊಟವನ್ನು ಬಡಿಸಿ ಅಂತ. ಸೊ ಅಲ್ಲಿ ಯಾರು ಇತರ ಭಕ್ತರಿದ್ರು ಅವರು ಆ ಒಂದು ಏನ್ ಹೇಳ್ತಾರೆ, ರೈಲು ಬೋಗಿ ಇದೆಲ್ಲ ಡಬ್ಬಿ, ಅದರಿಂದ ಇಳಿದು ಹೋಗ್ತಾರೆ. ಹರೀಶ್ ಅವರಿಗಳು ಪ್ರಭುಪಾದರ ಖಾಸಗಿ ಸಾಮಗ್ರಿಯನ್ನೆಲ್ಲ 2 ಹೆಗಲು ಚೀಲಗಳಲ್ಲಿ ತುಂಬಿಸಿ ತಂದಿದ್ದರು. ಒಂದು ಚೀಲದಲ್ಲಿ ಬಟ್ಟೆಯ 3 ಬಗೆ, ಇನ್ನೊಂದರಲ್ಲಿ ಪ್ರಭುಪಾದರ ತಟ್ಟೆ, ಪಾತ್ರೆ, ಚಮಚ, ತಿಂಡಿ ಪೆಟ್ಟಿಗೆ, ತಿಲಕ ಮತ್ತು ಕನ್ನಡಿ. ಈ 2 ಚೀಲಗಳಲ್ಲಿ ಪ್ರಭುಪಾದರು ಜಗತ್ತಿನ ಪ್ರವಾಸ ಮಾಡುತ್ತಿದ್ದರು. ಒಂದು ಶ್ರೀಮಂತ ಅಂತಾರಾಷ್ಟ್ರೀಯ ಚಳುವಳಿಯ ಮುಖ್ಯಸ್ಥರಾಗಿದ್ದರೂ ಅವರು ತಮಗಾಗಿ ಏನೂ ಇಟ್ಟುಕೊಳ್ಳುತ್ತಿರ್ಲಿಲ್ಲ. ಅದ್ ಹೇಳ್ತಾರಲ್ಲ, ಅವರು ಶ್ರೀಲ ಪ್ರಭುಪಾದರು ಈಗ ಅಮೆರಿಕಕ್ಕೆ ಹೋದಾಗ ಅವರ ಬಳಿ 40 ರೂಪಾಯಿ ಇತ್ತು ಅಂತ ಹೇಳಿ ನೀವು ಕೇಳಿದಿರಲ್ವಾ. ಆಮೇಲೆ ಅವರು ಮತ್ತೆ ಅಮೆರಿಕದಲ್ಲಿ ಎಲ್ಲಾ ಪ್ರಚಾರ ಕಾರ್ಯದಲ್ಲಿ ತೊಡಗಿ ಅವರು ಇಷ್ಟೊಂದು ಹೇಳ್ತಾರೆ ನೋಡಿ, ಅಂತಾರಾಷ್ಟ್ರೀಯ ಚಳವಳಿಯ ಮುಖ್ಯಸ್ಥರಾಗಿದ್ರು ಕೂಡ ಅವರು ಅಷ್ಟೇ ಒಂದು ಸರಳ ಜೀವನ ಮಾಡ್ತಾ ಇದ್ರು. ಅವರಿಗಾಗಿ ಏನೋ ಇಟ್ಟುಕೊಳ್ಳಿದಿಲ್ಲ. ಎಲ್ಲಿ ಹೋದ್ರು ಈ 1-2 ಚೀಲಗಳು ಮಾತ್ರ ಅವರ ಬಳಿ ಇರ್ತಿತ್ತು. ತುಂಬಾ ಹಗುರವಾಗಿ ಪ್ರಯಾಣ ಮಾಡುತ್ತಿದ್ರು. ಹಾಗಾಗಿ ಅವರಿಗೆ ದೇಶದಿಂದ ದೇಶಕ್ಕೆ ಪ್ರಯಾಣವನ್ನು ಮಾಡ್ಲಿಕ್ಕೆ ಆಗ್ತಿತ್ತು. ಅವರು ಏನೇ ವಂತಿಗೆ ಸಂಗ್ರಹಿಸಲಿ, ಪುಸ್ತಕ ಮಾರಾಟದಿಂದ ಎಷ್ಟೇ ಲಾಭ ಬಂದಿರಲಿ, ತಾವು ಎಷ್ಟೇ ಆಸ್ತಿಯನ್ನು ಕೊಂಡಿರಲಿ, ಎಲ್ಲವೂ ಇಸ್ಕಾನ್ ಹೆಸರಿನಲ್ಲೇ ಇರ್ತಿದ್ದವು. ಯಾವುದು ಅವರಿಗೆ ಆಗಿ ವೈಯಕ್ತಿಕವಾಗಿ ಇಟ್ಕೊಳ್ತಿರ್ಲಿಲ್ಲ. ಅವರು ಎಲ್ಲವೂ ಇಸ್ಕಾನ್ಗೆ ಅವರು ಒಂದು ಸೇವೆಗೆ ಬಳಸ್ತಾ ಇದ್ರು.
ಆದರೂ ಆ ಧೂಳುಮಯವಾದ ರೈಲು ಯಾನದ ಮಧ್ಯದಲ್ಲೂ ಅವರ ಸೇವಕನು ಬೆಳ್ಳಿಯ ಪಾತ್ರೆ, ಟ್ರೇ ಮತ್ತು ಸಸ್ಯಾಹಾರಿ ಭೋಜನವನ್ನು ಎದುರುಗಿಡುತ್ತಿದ್ದನು. ಶ್ರೀಲ ಪ್ರಭುಪಾದರು ತಮಗಾಗಿ ಏನೂ ಇಟ್ಟುಕೊಂಡಿರದಿದ್ದರೂ ಕೃಷ್ಣನ ಏರ್ಪಾಡಿನಿಂದ ಅವರಿಗೆ ಬೇಕಾದುದೆಲ್ಲವೂ ಒದಗಿದ್ದವು. ಶ್ರೀಲ ಪ್ರಭುಪಾದರು ರೈಲಿನಲ್ಲಿ ಚಕ್ಕಳ ಮಕ್ಕಳ ಹಾಕಿ ಕುಳಿತು ಸೇವಕನು ಹರಡಿದ ಸ್ಟೇನ್ಲೆಸ್ ಸ್ಟೀಲಿನ ಟಿಫಿನ್ ಕ್ಯಾರಿಯರ್ನ ಬಟ್ಟಲುಗಳ ಕಡೆ ಬೆರಳು ಮಾಡುತ್ತಾ ತಮಗೆ ಬೇಕಾದುದನ್ನು ತೋರಿಸುತ್ತಿದ್ದರು. ಅಂದ್ರೆ ಶ್ರೀಲ ಪ್ರಭುಪಾದರು ತುಂಬಾ ಸರಳವಾಗಿದ್ರು. ಆದ್ರೆ ಅವರು ಆಚಾರ್ಯರು ಅವರಿಗೆ ಅವರ ಶಿಷ್ಯರು ಬೇಕಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ನೋಡಿ, ಅವರ ಸೇವಕನು ಬೆಳ್ಳಿಯ ಪಾತ್ರೆ, ಟ್ರೇ, ಸಸ್ಯಾಹಾರಿ ಭೋಜನ ಎಲ್ಲವನ್ನು ತಯಾರಿಸಿದ್ರು. ಇಲ್ಲಿ ಪ್ರಭುಪಾದರು ಅವರಿಗೆ ಬೇಕಾದನ್ನು ತೆಗೆದುಕೊಳ್ತಾ ಇದ್ರು. ಸಬ್ಜಿ, ಪೂರಿ, ಹಣ್ಣು ಮತ್ತು ಸಿಹಿಗಳಿದ್ವು. ಆರಿಸಿ ತಮಗೆ ಬೇಕಾದನ್ನು ತಿನ್ನಲು ಆರಂಭಿಸಿ ಹರೀಶ್ ಅವರಿಗಳು ಪ್ರಸಾದ ತೆಗೆದುಕೊಳ್ಳುವಂತೆ ಬಲವಂತ ಮಾಡಿದರು. ಇಬ್ಬರ ಊಟ ಮುಗಿದ ಮೇಲೆ ಹರೀಶ್ ಅವರಿಗಳು ಶೇಷ ಪ್ರಸಾದವನ್ನು ಇತರ ಭಕ್ತರಿಗೆ ಹಚ್ಚಿದರು. ಶ್ರೀಲ ಪ್ರಭುಪಾದರು ಸ್ವಲ್ಪ ವಿಶ್ರಮಿಸಿದರು. ಅಂದ್ರೆ ಏನ್ ಪ್ರಸಾದ ಉಳಿದಿದೆ ಅದನ್ನು ಅಲ್ಲಿ ಇದ್ದವರಿಗೆಲ್ಲ ಹಂಚಿಬಿಟ್ರು. ಮಧ್ಯಾಹ್ನ ಪ್ರಭುಪಾದರ ರೈಲು ಡಬ್ಬಿಗೆ ಹೆಚ್ಚು ಭಕ್ತರು ಬಂದರು. ಶ್ರೀಲ ಪ್ರಭುಪಾದರು ರಾಮೇಶ್ವರ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಂದರ್ಭದಲ್ಲಿ ಮಾತನಾಡುತ್ತಲೇ ಹೋದರು. ಮೆದುಳು ತೊಳೆಯುವ ಕೆಲಸಕ್ಕೆ ಸಂಬಂಧಿಸಿದಂತೆ ರಾಮೇಶ್ವರರು ಹೇಳಿದರು, ನಮ್ಮ ಜೀವನ ಶೈಲಿಯಲ್ಲಿ ಭಕ್ತನನ್ನು ಜಗತ್ತಿನಿಂದ ಬೇರ್ಪಡಿಸುವ ಪ್ರವೃತ್ತಿ ಇದೆ ಎಂದು ಅವರೆಲ್ಲ ಹೇಳುತ್ತಾರೆ. ಹೌದು, ಪ್ರಭುಪಾದರೆಂದರು, ನಮಗೆ ನಿಮ್ಮ ಜೊತೆ ಸೇರಲು ಅಸಹ್ಯ. ಯಾವ ಸಜ್ಜನನು ಲೋಫರ್ಗಳ ಜೊತೆ ಬೆರೆಯಲು ಇಷ್ಟಪಡುವುದಿಲ್ಲ. ಕಾಗೆಗಳು ಬಾತು ಹಂಸಗಳ ಜೊತೆ ವಾಸಿಸಲು ಇಷ್ಟಪಡುವುದಿಲ್ಲ. ಹಾಗೆ ಬಿಳಿಯ ಹಂಸಗಳು ಕಾಗೆಗಳೊಂದಿಗೆ ಇರಲು ಇಷ್ಟಪಡುವುದಿಲ್ಲ. ಅದು ತೀರಾ ಸಹಜವಾದ ವಿಭಜನೆ. ಒಂದೇ ಹುಟ್ಟಿನ ಹಕ್ಕಿಗಳು ಒಟ್ಟಿಗೆ ಸೇರುತ್ತವೆ. ಈಗ ನೀವು ನೋಡ್ಬೋದು, ಕಾಗೆಗಳದೇ ಒಂದು ಗುಂಪು ಇರ್ತದೆ, ಹಂಸಗಳದೇ ಒಂದು ಗುಂಪು ಇರ್ತದೆ. ಎಲ್ಲೂ ಕೂಡ ಕಾಗೆ ಹಂಸ ಒಟ್ಟಿಗೆ ಇರೋದಿಲ್ಲ. ಅಂದ್ರೆ ಏನ್ ಹೇಳ್ತಾರೆ, ಈಗ ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ, ಈಗ ನಾವು ಈ ಭೌತಿಕ ಏನು ಜಗತ್ತು ಅಂದ್ರೆ ಈ ಜಗತ್ತಿನಿಂದ ಒಂದು ಸ್ವಲ್ಪ ಬೇರೆಯಾಗಿ ಇರುವಂತದ್ದು. ಅಂದ್ರೆ ಈ ಭೌತಿಕವಾದ ಏನು ಒಂದು ಆಕಾಂಕ್ಷೆಗಳಿರ್ತವೆ, ಆ ಜನಗಳ ಜೊತೆ ಬೆರೀಲಿಕ್ಕೆ ಹೋಗೋದಿಲ್ಲ. ನಮ್ಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಭಕ್ತರ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತೇವೆ ನಾವು. ಅದನ್ನ ಇಲ್ಲಿ ಹೇಳುವಂಥದ್ದು. ಈಗ ಕಾಗೆಗಳು ಅಂತ ಹೇಳಿದ್ರೆ ಯಾರೆಲ್ಲ ಭಕ್ತರು ಇರ್ತಾರೆ, ಹಂಸ ಅಂತ ಹೇಳಿದ್ರೆ ಯಾರು ಈಗ ಭಕ್ತರು ಇರ್ತಾರೆ. ಈ ರೀತಿಯಾಗಿ ನಾವು ತಿಳಿಬಹುದು ಇದನ್ನ. ರಾಮೇಶ್ವರ ಅವರ ಬಳಿ 5-6 ಸಂದರ್ಭಗಳ ಪಟ್ಟಿ ಇದೆ. ಈ ಸಂದರ್ಭಗಳೆಲ್ಲ ಇದ್ದರೆ ಆಗ ಮೆದುಳು ತೊಳೆಯಲು ಸುಸೂಕ್ತ ವಾತಾವರಣ ಸಿದ್ಧವಾಗುತ್ತದೆ. ನಾವು ಆ ಷರತ್ತುಗಳನ್ನು ನಮ್ಮ ಸದಸ್ಯರ ಮೇಲೆ ಹೇರುತ್ತಿದ್ದೇವೆ ಎಂದು ಅವರೆಲ್ಲ ಹೇಳುತ್ತಾರೆ. ಅಂದ್ರೆ ಈಗ ಚೇತೋದರ್ಪಣ ಮಾರ್ಜನ, ಈಗ ನಾವು ಈ ಹರೇ ಕೃಷ್ಣ ಮಹಾಮಂತ್ರನ ಜಪಿಸುವುದರಿಂದ ಏನಾಗ್ತದೆ, ನಮ್ಮಲ್ಲಿರುವ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮಾತ್ಸರ್ಯ ಇದೆಲ್ಲವೂ ಕೂಡ ಹೋಗ್ತದೆ. ಆದ್ರೆ ಜನರು ಇದನ್ನ ಅರ್ಥ ಮಾಡಿಕೊಳ್ಳುವ ರೀತಿ ಅದು ಮುಖ್ಯವಾಗಿದೆ. ಪ್ರಭುಪಾದರು ಹೇಳ್ತಾರೆ, ಹೌದು, ನಾವು ಕೆಟ್ಟದರಿಂದ ಒಳ್ಳೆಯದಾಗುವಂತೆ ಮೆದುಳು ತೊಳೆಯುವ ಕೆಲಸವನ್ನು ಮಾಡ್ತಿದ್ದೇವೆ ಅಲ್ವಾ? ಇದೇ ನಮ್ಮ ಕಾರ್ಯ. ಈಗ ಕಾಮ, ಕ್ರೋಧ, ಮೋಹ, ಲೋಭ ಇದರಿಂದನೇ ಎಲ್ಲವೂ ನಡೆಯುವಂಥದ್ದು. ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು, ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ಆಗುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ಅಸೂಯೆ, ಕಾಮ, ಕ್ರೋಧ, ಮೋಹ, ಲೋಭ ಇದರಿಂದ ಆಗುವಂಥದ್ದು. ಸೊ ಇದೆಲ್ಲ ಹೋಗ್ಬೇಕಂತ ಹೇಳಿದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರನ ಜಪಿಸ್ಬೇಕು. ಸೊ ಇದಕ್ಕೆ ಹೇಳುವಂಥದ್ದು ಪ್ರಭುಪಾದರು ಏನಂತೇಳಿ, ನಾವು ಆ ಒಂದು ಏನೇನ್ ಕೆಟ್ಟದೆಲ್ಲ ಇದೆ ಅದರಿಂದ ಒಳ್ಳೇದಾಗುವಂತೆ ಮೆದುಳು ತೊಳೆಯುವ ಕೆಲಸವನ್ನು ಮಾಡ್ತಿದ್ದೇವೆ. ಇದೇ ನಮ್ಮ ಕಾರ್ಯ. ನಾವು ಎಲ್ಲಾ ಪಟಿಂಗತನದಿಂದಲೂ ಮೆದುಳನ್ನು ಮುಕ್ತಗೊಳಿಸುತ್ತಿದ್ದೇವೆ. ನಿಮ್ಮ ಮೆದುಳೆಲ್ಲ ಹೊಲಸಿನಿಂದ ತುಂಬಿಕೊಂಡಿವೆ. ಮಾಂಸ ಸೇವನೆ, ಅನೈತಿಕ ಲೈಂಗಿಕತೆ, ಜೂಜಾಟ ಇತ್ಯಾದಿ. ಆದ್ದರಿಂದ ನಾವು ಅದನ್ನೆಲ್ಲ ತೊಳೆಯುತ್ತಿದ್ದೇವೆ. ಚೇತೋದರ್ಪಣ ಮಾರ್ಜನಂ ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹಿ ಅಭದ್ರಾಣಿ. ಅಭದ್ರಾಣಿ ಎಂದರೆ ಅಮಂಗಲ ವಸ್ತುಗಳು. ಯಾವಾಗ್ಲೂ ಶೃಣ್ವತಾಂ ಸ್ವಕಥಾ ಕೃಷ್ಣ, ಕೃಷ್ಣನ ಬಗ್ಗೆ ಕೇಳಬೇಕು. ಪುಣ್ಯಶ್ರವಣ ಕೀರ್ತನ. ಹಾಗಾಗಿ ನಾವು ಕೃಷ್ಣನ ಬಗ್ಗೆ ಕೇಳೋದ್ರಿಂದ ಏನಾಗ್ತದೆ, ಯಾವುದೆಲ್ಲ ಕೆಟ್ಟ ವಸ್ತುಗಳಿದೆ ಅದೆಲ್ಲವೂ ತೊಳೆದು ಹೋಗ್ತದೆ. ನೀವು ಮನೆಯನ್ನು ಸ್ವಚ್ಛಗೊಳಿಸುವುದಿಲ್ಲವೇ? ನಿಮ್ಮ ಕೊಠಡಿಯನ್ನು ಸ್ವಚ್ಛಗೊಳಿಸುವುದಿಲ್ಲವೇ? ಅದು ಮೆದುಳು ತೊಳೆಯುವ ಕೆಲಸವೇನೋ ಅಲ್ಲ. ನೀವು ನಿಮ್ಮ ಕೋಣೆಯನ್ನು ಚೆನ್ನಾಗಿ ಉಜ್ಜಿ ತೊಳೆದರೆ ನಿಮಗೆ ಆಕ್ಷೇಪಿಸುವವರು ಯಾರು? ಆದರೆ ನೀವು ಎಂತಹ ರಾಸ್ಕಲ್ ನೀವುಗಳು ನಮ್ಮನ್ನೇ ಕೇಳುತ್ತೀರಿ. ನೀವು ಈ ಕಸವನ್ನೆಲ್ಲ ಏಕೆ ತೊಳೆಯುತ್ತಿದ್ದೀರಿ? ನಾವು ಕಸವನ್ನೆಲ್ಲ ತೊಳೆಯುತ್ತಿದ್ದೇವೆ, ನೀವು ಅದನ್ನು ಪ್ರತಿಭಟಿಸುತ್ತಿದ್ದೀರಿ. ಇದೇ ನಿಮ್ಮ ಬುದ್ಧಿವಂತಿಕೆ. ಆದರೆ ಬುದ್ಧಿವಂತ ಜನ ಕಸವನ್ನು ಚೊಕ್ಕಟಗೊಳಿಸುತ್ತಾರೆ. ತೊಳೆಯುವುದೇ ನಾಗರಿಕತೆಯ ಕಾನೂನು. ನಾವು ಮಾಡುತ್ತಿರುವುದು ಅದನ್ನೇ. ಸೊ ಈಗ ಈ ಒಂದು ಮನೆಯನ್ನು ಸ್ವಚ್ಛಗೊಳಿಸುವಂಥದ್ದು ಯಾಕೆ? ಕಸ ಕಡ್ಡಿಗಳಿರಬಾರ್ದು, ರೋಗ ರುಜಿನಗಳು ಬರಬಾರ್ದು, ಇದಕ್ಕೆಲ್ಲ. ಸೊ ಇದು ಕೂಡ ಅದೇ ರೀತಿ ನಮ್ಮ ಮನಸ್ಸನ್ನು ನಾವು ಸ್ವಚ್ಛಗೊಳಿಸ್ಬೇಕು.
ಆ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೇಕು ಅಂತ ತಿಳಿಸ್ತಾರೆ. ವೈದಿಕ ಸಾಹಿತ್ಯದ ಪ್ರಕಾರ ನೀವು ವಾಸ್ತವವಾಗಿ ಅಸ್ಪೃಶ್ಯರು. ಎಸ್, ನಾವೀಗ ನಿಮ್ಮನ್ನು ಸ್ಪರ್ಶಿಸಲು ಬಂದಿದ್ದೇವೆ, ಆದ್ದರಿಂದ ನಿಮ್ಮ ಮಿದುಳನ್ನು ಮೊದಲು ತೊಳೆಯಬೇಕಾಗಿದೆ. ನಿಮ್ಮ ಮಿದುಳನ್ನು ತೊಳೆಯದಿದ್ದರೆ ನಿಮಗೆ ಕೃಷ್ಣ ಅರ್ಥವಾಗುವುದಿಲ್ಲ. ಮನುಷ್ಯನ ಯೋಗ್ಯತೆ ಗೊತ್ತಾಗುವುದು ಅವನ ಸಹಚರಿಗಳಿಂದ. ನೀವು ನಾಯಿಯೊಂದಿಗೆ ಮಲಗುತ್ತೀರಿ, ನಾಯಿಯೊಂದಿಗೆ ತಿನ್ನುತ್ತೀರಿ, ನಾಯಿಯೇ ನಿಮ್ಮ ಆಪ್ತ ಮಿತ್ರ. ಆದ್ದರಿಂದ ನೀವೆಲ್ಲ ಯಾರು ಹೇಳಿ ನಿಮ್ಮನ್ನು ಉಜ್ಜಬೇಕು, ತೊಳೆಯಬೇಕು. ಹಾಗೆ ಅಂದ್ರೆ ಹೇಳ್ತಾರಲ್ಲ, ಒಬ್ಬರನ್ನು ಗುರುತಿಸ್ಬೇಕು ಅಂತ ಹೇಳಿದ್ರೆ ಅವನ ಸ್ನೇಹಿತರನ್ನು ನೋಡ್ಬೇಕು ಅಂತೇಳಿ, ಅದನ್ನ ಇಲ್ಲಿ ಹೇಳ್ತಾರೆ ಪ್ರಭುಪಾದ. ಹಾಗಾಗಿ ನಾವು ಭಕ್ತರ ಸಂಘದಲ್ಲಿ ಇರ್ಬೇಕು, ಯಾವಾಗ್ಲೂ ಕೂಡ ಭಕ್ತರ ಸಂಘದಲ್ಲಿದ್ದು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೇಕು, ಶ್ರೀಲ ಪ್ರಭುಪಾದರ ಪುಸ್ತಕವನ್ನು ಓದ್ಬೇಕು. ಆಗ ನಾವು ಈ ಒಂದು ಚೇತೋ ದರ್ಪಣ ಮಾರ್ಜನಂ ಅಂದ್ರೆ ನಮ್ಮಲ್ಲಿರುವ ಈ ಕಾಮ, ಕ್ರೋಧ, ಮದ, ಲೋಭ, ಮತ್ಸರ ಇದು ಭಕ್ತಿಯಲ್ಲಿ ಬಂದ ಮೇಲೂ ಕೂಡ ಇರ್ತದೆ. ಅದು ಹೋಗೋದಿಲ್ಲ ಅಷ್ಟು ಸುಲಭದಲ್ಲಿ, ಯಾಕಂದ್ರೆ ಇದು ಎಷ್ಟೋ ಜನ್ಮದಿಂದ ನಮ್ಮ ಹೃದಯದಲ್ಲಿ ಅಂಟಿಕೊಂಡಿದೆ. ಇದು ಹೋಗ್ಬೇಕಾದ್ರೆ ನಾವು ನಿರಂತರವಾಗಿ ಜಪವನ್ನು ಗುಣಾತ್ಮಕವಾಗಿ ಮಾಡ್ತಾ ಇರ್ಬೇಕು. ಎಸ್, ಹರೇ ಕೃಷ್ಣ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಿಗೆ ಜೈ. ನಾಮಾಚಾರ್ಯ ಹರಿದಾಸ್ ಠಾಕುರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಬಂದಿಲ್ಲ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಒಂದ್ ನಿಮಿಷ.